हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्ण कृष्ण प्रभुजी, हरे ಪ್ರಣಾಮಗಳು ಪ್ರಭುಜಿ. कृष्णा ಹರೇ ಕೃಷ್ಣ. कृष्णा हरे 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 राम 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 हरे हरे ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಣಾಮಗಳು. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಹರೇ ಪ್ರಭುಜಿ. ಕೃಷ್ಣ ಹರೇ ಪ್ರಭುಜಿ, ಕೃಷ್ಣ ಪ್ರಣಾಮಗಳು. ಹರೇ ಕೃಷ್ಣ ಪ್ರಣಾಮಗಳು ಪ್ರಭುಜಿ, ಪ್ರಭುಜಿ. ಪ್ರಮಾಣಗಳು. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ ಪ್ರಮಾಣ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ. ಅದ್ಯಾಕೋ ಆತ ಮಾಡಿದ್ರೆ ಹಿಂಗಾಗಿಲ್ಲ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಓಂ ನಮೋ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಓಂ ನಮೋ ನಮೋ ಭಗವತೆ ವಾಸುದೇವಾಯ. ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ನರಂ ಚೈವ ಚೈವ ನರೋತ್ತಮಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ದೇವೀಂ ಸರಸ್ವತೀಂ ಸರಸ್ವತೀ ವ್ಯಾಸಂ ವ್ಯಾಸಂ ತतो ಜಯಂ ಉದೀರಯೇತ್. ತಥೋ ಜಯಂ ಜಯಾಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಭದ್ರೇಷು ಅಭದ್ರೇಷು ಭಾಗವತ ಸೇವೆಯಾ ನಿತ್ಯಂ ಭಾಗವತ ಭಾಗವತ ಸೇವೆಯಾ ಸೇವೆಯ ಶ್ಲೋಕೆ ಭಗವತಿ ಭಗವತಿ ಶ್ಲೋಕೆ ಉತ್ತಮ ಶ್ಲೋಕೆ ಭವತಿ ನೈಷ್ಟಿಕಿ. ಭಕ್ತಿರ್ಭವತಿ ಭಕ್ತಿರ್ಭವತಿ ನೈಷ್ಠಿಕಿ. ನೈಷ್ಠಿಕಿ. ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 11 ಯುದ್ಧ ನಿಲುಗಡೆಗೆ ಸ್ವಯಂಭೂ ಮನುವಿನ ಸಲಹೆ. ಶ್ಲೋಕ 28 ಇವತ್ತು. ಯಹ ಪಂಚವರ್ಷೋ ಜನನೀಂ ತ್ವಂ ವಿಹಾಯ ಯಥಾ ಪಂಚವರ್ಷೋ ಜನನೀಂ ತ್ವಂ ವಿಹಾಯ. ಮಾತು ಸಪತ್ನ್ಯಾ ವಚಸಾ ಭಿನ್ನ ಮರ್ಮ ವನಂ ಗತಸ್ತಪಸಾ ಪ್ರತ್ಯಗಕ್ಷಂ ಆರಾಧ್ಯ ಲೇಬೆ ಮೂರ್ಧ್ನಿ ಪದಂ ತ್ರಿಲೋಕ್ಯಾ. ಯಃ ಪಂಚವರ್ಷೋ ಜನನೀಂ ತ್ವಂ ವಿಹಾಯ ಪಂಚವರ್ಷೋ ಜನನೀಂ ತ್ವಂ ವಿಹಾಯ ಮಾತು ಸಪತ್ನ್ಯಾ ವಚಸಾ ಭಿನ್ನ ಮರ್ಮ ಮಾತು ಸಪತ್ನ್ಯಾ ವಚಸಾ ಭಿನ್ನ ಮರ್ಮ. ವನಂ ಗತಸ್ತಪಸಾ ಪ್ರತ್ಯಗಕ್ಷಂ ವನಂ ಗತಸ್ತಪಸಾ ಪ್ರತ್ಯಗಕ್ಷಂ. ಆರಾಧ್ಯ ಲೇಬೆ ಮೂರ್ಧ್ನಿ ಪದಂ ತ್ರಿಲೋಕ್ಯಾಃ. ಆರಾಧ್ಯ ಲೇಬೆ ಮೂರ್ಧ್ನಿ ಪದಂ ತ್ರಿಲೋಕ್ಯಾಃ.
ಎಲ್ಲ ಭಕ್ತರು ಹಾಡಿ ಒಬ್ಬರಾದ್ಮೇಲೆ ಒಬ್ಬರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಯಾ ಪಂಚವರ್ಷೋ ಜನನೀಂ ತ್ವಂ ವಿಹಾಯ ಮಾತುಃ ಸಪತ್ನ್ಯಾ ವಚಸಾ ಭಿನ್ನಮರ್ಮ ವನಂ ಗತಸ್ತಪಸಾ ಪ್ರತ್ಯಗಕ್ಷಂ ಆರಾಧ್ಯ ಲೇಭೆ ಮೂರ್ತಿ ಪದಂ ತ್ರಿಲೋಕ್ಯಾ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಯ ಪಂಚವರ್ಷೋ ಜನನೀಂ ತ್ವಂ ವಿಹಾಯ ಮಾತು ಸಪತ್ನ್ಯಾ ವಚಸಾ ಭಿನ್ನ ಮರ್ಮ ವನಂ ಗತಸ್ತಪಸಾ ಪ್ರತ್ಯಗಕ್ಷಂ ಆರಾಧ್ಯ ದೇವೇ ಮೂರ್ತಿ ಪದಂ ತ್ರಿಲೋಕ್ಯಃ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಯಹ ಪಂಚವರ್ಷೋ ತ್ವವಿಹಾಯ ಮಾತು ಸಪತ್ನಾ ವಚನಾ ಭಿನ್ನಮರ್ಮ ವನಂ ಗತಸ್ತಾಪಸ ಪ್ರತ್ಯಗಕ್ಷಂ ಆರಾಧ್ಯ ಲೇಭೆ ಮೂರ್ತಿ ಪದಂ ತ್ರಿಲೋಕ್ಯಾಃ. ಧನ್ಯವಾದ. ಯಹ ಪಂಚವರ್ಷೋ ಜನನೀಂ ತ್ವಂ ವಿಹಾಯ ಮಾತುಃ ಸ್ಥಾಪಂತ್ಯಾ ವಚಸಾ ಭಿನ್ನಮರ್ಮ ವನಂ ಗತತಪಸ್ತಾ ಪ್ರತ್ಯಗಚ್ಚಂ ಆರಾಧ್ಯ ಲೇಭೆ ಮೂರ್ತಿ ಪದಂ ತ್ರಿಲೋಕ್ಯಾಃ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಪಂಚವರ್ಷೋ ಜನನಿಂ ತ್ವಂ ವಿಹಾಯ ಮಾತುಃ ಸಪತ್ನ್ಯಾ ವಚಸಾ ಭಿನ್ನಮರ್ಮ ವನಂ ಗತಸಾ ತಪಸಾ ಪ್ರತ್ಯಗಕ್ಷಂ ಆರಾಧ್ಯ ಲೇಭೆ ಮೂರ್ಧನಿ ಪದಂ ತ್ರಿಲೋಕ್ಯಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಯ ಪಂಚವರ್ಷೋ ಜನನೀಂ ತ್ವಂ ವಿಹಾಯ ಮಾತು ಸಪತ್ನ್ಯಾ ವಚಸಾ ಭಿನ್ನಮರ್ಮ ವನಂ ಗತಸ್ತಪಸಾ ಪ್ರತ್ಯಗಕ್ಷಂ ಆರಾಧ್ಯ ಲೇಭೆ ಮೂರ್ಧ್ನಿ ಪದಂ ತ್ರಿಲೋಕ್ಯಾಃ. ಹರೇ ಕೃಷ್ಣ ಪ್ರಭುಜಿ. ಪಂಚವರ್ಷೋ ಜನನೀಂ ತ್ವಂ ವಿಹಾಯ ಮಾತು ಸಪತ್ನ್ಯಾ ವಚಸಾ ಭಿನ್ನಮರ್ಮ ವನಂ ಗತಸ್ತಪಸಾ ಪ್ರತ್ಯಗಕ್ಷಂ ಆರಾಧ್ಯ ಲೇಭೆ ಮೂರ್ತಿ ಪದಂ ತ್ರಿಲೋಕ್ಯಾಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಯ ಪಂಚವರ್ಷೋ ಜನನೀಂ ತ್ವಂ ವಿಹಾಯ ಮಾತು ಸಪತ್ನ್ಯಾ ವಚಸಾ ಭಿನ್ನಮರ್ಮ ವನಂ ಗತಸ್ತಪಸಾ ಪ್ರತ್ಯಗಕ್ಷಂ ಆರಾಧ್ಯ ಲೇಭೆ ಮೂರ್ತಿ ಪದಂ ತ್ರಿಲೋಕ್ಯಾಃ. ಹರೇ ಕೃಷ್ಣ ಪ್ರಭುಜಿ. ಯಹ ಯಾವ. ಯಾವ. ಪಂಚವರ್ಷ 5 ವರ್ಷ ವಯಸ್ಸಿನ. ಪಂಚವರ್ಷ 5 ವರ್ಷ ವಯಸ್ಸಿನ. ಜನನೀಂ ತಾಯಿಯನ್ನು. ಜನನೀಂ ನೀನು. ತ್ವಂ ನೀನು ವಿಹಾಯ ಬಿಟ್ಟು. ವಿಹಾಯ ಬಿಟ್ಟು ಮಾತುಃ ತಾಯಿಯ. ಮಾತುಃ ತಾಯಿಯ ಸಪತ್ನ್ಯಾಹ ಸವತಿಯ. ವಚಸ ಮಾತುಗಳಿಂದ. ಮಾತುಗಳಿಂದ ಭಿನ್ನ ಮರ್ಮ ನೊಂದ ಮನಸ್ಸುಳ್ಳವನಾಗಿ. ಭಿನ್ನ ಮರ್ಮ ನೊಂದ ಮನಸ್ಸುಳ್ಳವನಾಗಿ. ವನಂ ಕಾಡಿಗೆ. ವನಂ ಕಾಡಿಗೆ. ಹೋದೆ. ಗತಃ ಹೋದೆ. ತಪಸ ತಪಸ್ಸಿನಿಂದ. ತಪಸ್ಸಿನಿಂದ. ಪ್ರತ್ಯಕ್ ಅಕ್ಷಂ ಪರಮಪ್ರಭುವನ್ನು. ಪರಮಪ್ರಭುವನ್ನು ಆರಾಧ್ಯ ಆರಾಧಿಸಿ. ಲೇಭೆ ಹೊಂದಿದೆ. ಮೂರ್ಧ್ನಿ ಮೇಲಿನ. ಸ್ಥಾನವನ್ನು. ತ್ರಿಲೋಕ್ಯಾಹ 3 ಲೋಕಗಳಿಗೂ. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯ. ನನ್ನ ಪ್ರಿಯ ಧ್ರುವನೇ, ಕೇವಲ 5 ವರ್ಷ ವಯಸ್ಸಿನಲ್ಲಿಯೇ ನೀನು ನಿನ್ನ ತಾಯಿಯ ಸವತಿಯ ಮಾತುಗಳಿಂದ ತೀವ್ರವಾಗಿ ದುಃಖಿತನಾಗಿದ್ದೆ. ಬಹಳ ಧೈರ್ಯದಿಂದ ನೀನು ನಿನ್ನ ತಾಯಿಯ ರಕ್ಷಣೆಯನ್ನೂ ತ್ಯಜಿಸಿ ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರಕ್ಕಾಗಿ
ಯೋಗ ಸಾಧನೆಯಲ್ಲಿ ತೊಡಗಲು ಅರಣ್ಯಕ್ಕೆ ಹೋದೆ. ಅದರ ಪರಿಣಾಮವಾಗಿ ಈಗಾಗಲೇ ನೀನು ತ್ರಿಲೋಕಗಳಲ್ಲಿಯೂ ಅತ್ಯುನ್ನತ ಸ್ಥಾನವನ್ನು ಸಾಧಿಸಿಕೊಂಡಿರುವೆ. ನನ್ನ ಹಿಂದೆ ಹೇಳಿ. ನನ್ನ ಪ್ರಿಯ ಧ್ರುವನೇ, ನನ್ನ ಪ್ರಿಯ ಧ್ರುವನೇ, ಕೇವಲ 5 ವರ್ಷ ವಯಸ್ಸಿನಲ್ಲಿಯೇ ಕೇವಲ ಕೇವಲ 5 5 ವರ್ಷ ವರ್ಷ ವಯಸ್ಸಿನಲ್ಲಿಯೇ ನೀನು ನಿನ್ನ ತಾಯಿಯ ಸವತಿಯ ಮಾತುಗಳಿಂದ ನೀನು ನಿನ್ನ ನಿಮ್ಮ ತಾಯಿಯ ತಾಯಿಯ ಸವತಿಯ ಮಾತುಗಳಿಂದ ತೀವ್ರವಾಗಿ ದುಃಖಿತನಾಗಿದ್ದೆ. ತೀವ್ರವಾಗಿ ದುಃಖಿತನಾಗಿದ್ದೆ. ಬಹಳ ಧೈರ್ಯದಿಂದ ನೀನು ಬಹಳ ಬಹಳ ಧೈರ್ಯದಿಂದ ಧೈರ್ಯದಿಂದ ನೀನು ನಿನ್ನ ತಾಯಿಯ ರಕ್ಷಣೆಯನ್ನೂ ತ್ಯಜಿಸಿ ನಿನ್ನ ತಾಯಿಯ ತಾಯಿಯ ರಕ್ಷಣೆಯನ್ನು ರಕ್ಷಣೆಯನ್ನು ತ್ಯಜಿಸಿ ತ್ಯಜಿಸಿ ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರಕ್ಕಾಗಿ ದೇವೋತ್ತಮ ಪರಮಪುರುಷನ ಪರಮಪುರುಷನ ಸಾಕ್ಷಾತ್ಕಾರಕ್ಕಾಗಿ ಯೋಗ ಸಾಧನೆ ತೊಡಗಲು ಅರಣ್ಯಕ್ಕೆ ಹೋದೆ. ಯೋಗ ಸಾಧನೆಯಲ್ಲಿ ಸಾಧನೆಯಲ್ಲಿ ಅರಣ್ಯಕ್ಕೆ ಹೋದೆ. ಅದರ ಪರಿಣಾಮವಾಗಿ ಅದರ ಪರಿಣಾಮವಾಗಿ ಈಗಾಗಲೇ ನೀನು ತ್ರಿಲೋಕಗಳಲ್ಲಿಯೂ ಈಗಾಗಲೇ ನೀನು ತ್ರಿಲೋಕಗಳಲ್ಲಿಯೂ ಅತ್ಯುನ್ನತ ಸ್ಥಾನವನ್ನು ಸಾಧಿಸಿಕೊಂಡಿರುವೆ. ಅತ್ಯುನ್ನತ ಸ್ಥಾನವನ್ನು ಸಾಧಿಸಿಕೊಂಡಿರುವೆ. ಮಾತಾಜಿ ಯಾರು ಹೋಗ್ತಾರೆ? ಭಾವಾರ್ಥ ಭಾವಾರ್ಥ ರತ್ನ ಮಾತಾಜಿ ಓದಿ. ರತ್ನ ಬಸವರಾಜ್ ಓದ್ಲಾ ಮಾತಾಡಿ? ಓದಿ. ಭಾವಾರ್ಥ ಶೀಲ ಪ್ರಭುಪಾದಕ್ಕೆ ಜಯವಾಗಲಿ. ಧ್ರುವ ಮಹಾರಾಜನು ತನ್ನ ವಂಶಜರಲ್ಲಿ ಒಬ್ಬನೆಂದು ಮನುವು ತುಂಬಾ ಹೆಮ್ಮೆ ಪಟ್ಟುಕೊಂಡಿದ್ದನು. ಏಕೆಂದರೆ 5 ವರ್ಷ ವಯಸ್ಸಿನಲ್ಲಿಯೇ ಧ್ರುವನು ದೇವೋತ್ತಮ ಪರಮಪುರುಷನನ್ನು ಧ್ಯಾನಿಸಲು ಆರಂಭಿಸಿ 6 ತಿಂಗಳೊಳಗಾಗಿ ಪರಮೋಚ್ಚ ಭಗವಂತನನ್ನು ಸಾಕ್ಷಾತ್ತಾಗಿ ನೋಡಲು ಶಕ್ತನಾಗಿದ್ದನು. ವಸ್ತುತಃ ಧ್ರುವ ಮಹಾರಾಜನು ಮನುವಿನ ವಂಶಕ್ಕೆ ಅಥವಾ ಮಾನವ ಕುಲಕ್ಕೆ ಒಂದು ಹೆಮ್ಮೆ. ಮಾನವ ಕುಲವು ಮನುವಿನಿಂದ ಆರಂಭವಾಗುತ್ತದೆ. ಮಾನವನಿಗೆ ಸಂಸ್ಕೃತದಲ್ಲಿರುವ ಶಬ್ದ ಮನುಷ್ಯ, ಅದರ ಅರ್ಥ ಮನುವಿನ ವಂಶದಲ್ಲಿ ಹುಟ್ಟಿದವನು ಎಂದು ಧ್ರುವ ಮಹಾರಾಜನು ಸ್ವಯಂಭೂ ಮನುವಿನ ವಂಶಕ್ಕೆ ಮಾತ್ರ ಹೆಮ್ಮೆ ಎನಿಸಿದವನಲ್ಲ, ಸಮಸ್ತ ಮಾನವ ಸಮಾಜಕ್ಕೆ ಆತನು ಹೆಮ್ಮೆ ಎನಿಸಿದವನು. ಧ್ರುವ ಮಹಾರಾಜನು ಆಗಲೇ ದೇವೋತ್ತಮ ಪರಮಪುರುಷನಿಗೆ ಶರಣಾಗತನಾದುದರಿಂದ ಶರಣಾಗತ ಜೀವಕ್ಕೆ ಅನುಚಿತವಾದ ಏನನ್ನೂ ಮಾಡಬಾರದೆಂದು ಅವನನ್ನು ವಿಶೇಷಿತ ಕೋರಲಾಯಿತು. ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಃ. जय श्री कृष्णा चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे हरे, हरे राम 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 हरे हरे. ನನ್ನ ಪ್ರಿಯ ಧ್ರುವನೇ, ಕೇವಲ 5 ವರ್ಷ ವಯಸ್ಸಿನಲ್ಲಿಯೇ ನೀನು ನಿನ್ನ ತಾಯಿಯ ಸವತಿಯ ಮಾತುಗಳಿಂದ ತೀವ್ರವಾಗಿ ದುಃಖಿತನಾಗಿದ್ದೆ. ಬಹಳ ಧೈರ್ಯದಿಂದ ನೀನು ನಿನ್ನ ತಾಯಿಯ ರಕ್ಷಣೆಯನ್ನೂ ತ್ಯಜಿಸಿ ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರಕ್ಕಾಗಿ ಯೋಗ ಸಾಧನೆಯಲ್ಲಿ ತೊಡಗಲು ಅರಣ್ಯಕ್ಕೆ ಹೋದೆ. ಅದರ ಪರಿಣಾಮವಾಗಿ ಈಗಾಗಲೇ ನೀನು ತ್ರಿಲೋಕಗಳಲ್ಲಿಯೂ ಅತ್ಯುನ್ನತ ಸ್ಥಾನವನ್ನು ಸಾಧಿಸಿಕೊಂಡಿರುವೆ. ಸ್ವಯಂಭೂಮನು ಅವರು ನಾವು ನಿನ್ನೆ ಕೇಳಿದ್ದು, ಅವರು ತನ್ನ ಮೊಮ್ಮಗ ಅವರು ಸ್ವಂತ ಪ್ರೇರೇಪಣೆಯಿಂದ ಏನು ಮಾಡಬಾರ್ದು. ಸ್ವಂತ ಪ್ರೇರೇಪಣೆ ನಮ್ಮ ಭೌತಿಕ ಕಲ್ಮಶಗಳಿದೆ ನಮಗೆ. ನಮ್ಮ ಸ್ಥಿತಿಯಲ್ಲಿ ಎರಡು ಬೆರಕೆ ಇದೆ. ನಾವು ಭಕ್ತಿನೂ ಮಾಡ್ತಾ ಇದೀವಿ, ಜೊತೆಗೆ ನಮ್ಮ ಸ್ವಂತ ಒಂದು
ಪ್ರೇರೇಪಣೆ ಇದೆ. ಸೊ ಅದ್ರಲ್ಲಿ ನನಗೇನಿದೆ, ನನಗೆ ಅದರಲ್ಲಿ ಏನು ಕೀರ್ತಿ ಇದೆ, ಏನು ಹೆಸರಿದೆ. ಸೊ ಈ ರೀತಿ ನಾವು ಭೌತಿಕವಾಗಿ ನಮ್ಮ ಚಟುವಟಿಕೆಗಳು. ಆದ್ರೆ ಶುದ್ಧ ಭಕ್ತರು ಹಾಗಲ್ಲ. ಅವ್ರು ಕೇವಲ ಭಗವಂತನ ತೃಪ್ತಿ, ಶ್ರೀಕೃಷ್ಣ ತೃಪ್ತಿ ಅಂದ್ರೆ ಅವರ ವೈಯಕ್ತಿಕವಾಗಿ ಅವರೇನು ಕೂಡ ಅಪೇಕ್ಷಿಸೋದಿಲ್ಲ. ಸೊ ನಿನ್ನೆ ಆ ಪಾಯಿಂಟ್ ಅದಿತ್ತು. ಇದು ಇನ್ನೊಂದ್ಸಲ. ಸೊ ಕೆಲವು ಶ್ಲೋಕಗಳನ್ನ ನಾವು ನೋಡ್ತಾ ಇರೋದು ಕೃಷ್ಣನೇ ಎಲ್ಲದಕ್ಕೂ ಕಾರಣನು, ಕೃಷ್ಣನೇ ಪರಮನು. ಹಾಗೆ ಯಾವ ಒಂದು ಇದಕ್ಕೂ, ಯಾವ ಒಂದು ಕಾರ್ಯ ಸಾಧ್ಯ ಆದ್ರೂ ಕೂಡ ಅದರ ನಿಜವಾದ ಅದೇನ್ ಹೇಳೋದು ಕೀರ್ತಿ, ಅದಕ್ಕೆ ಅದು ಸಕ್ಸಸ್ ಆದ್ರೆ ಸಪೋಸ್ ಅದು ಕೃಷ್ಣನಿಗೆ, ಅದು ಕೃಷ್ಣನೇ ಕಾರಣ. ಆದ್ರೆ ಭೌತಿಕವಾಗಿ ನಮಗೆ ನಾನ್ ಮಾಡೋದ್ನೋ, ನನ್ನ ಒಂದು ಅದೇ ಅಹಂಕಾರ ನಮಗೆ ಬರುತ್ತೆ. ಇಲ್ಲಿ ಕೇಳ್ತಾ ಇದ್ವಿ, ಭಗವಂತನ ಕೃಷ್ಣನಿಗೆ ಆ ರೀತಿ ಅಹಂಕಾರ ಇಲ್ಲ. ಸೊ ಅದೇ ರೀತಿಯಲ್ಲಿ ಅವನ ಶುದ್ಧ ಭಕ್ತರಿಗೆ ಕೂಡ ಇಲ್ಲ. ಸೊ ಒಡೆಯ ಭಾವ ಎಲ್ಲ ಕೇಳಿದ್ವಿ ನಾವು. ಎಲ್ಲರೂ ಕೂಡ ಕೃಷ್ಣ ನಿಯಂತ್ರಣದಲ್ಲೇ ಇದ್ದಾರೆ, ಯಾರಿಗೂ ಸ್ವತಂತ್ರ ಇಲ್ಲ ಅಂತ ಕೇಳಿದ್ವಿ. ಸೊ ಇವತ್ತು ಹೇಳ್ತಾರ ಸ್ವಯಂಭೂಮನು ಅವರು ಗುರುತಿಸ್ತಾ ಇದ್ದಾರೆ ಇವರು ಮಾಡಿದ್ದು. ಯಾರು? ಧ್ರುವ ಮಹಾರಾಜರು ಮಾಡಿದ ತಪಸ್ಸೆ ಮತ್ತೆ ಅದರಿಂದ ಅವರು ಸಾಧಿಸಿದ ಉನ್ನತ ಸ್ಥಾನ. ಸೊ ಅದನ್ನು ಅವರು ಗುರುತಿಸ್ತಾ ಇದ್ದಾರೆ. ಸೊ ಎಷ್ಟು ಮಟ್ಟಿಗೆ ಅಂದ್ರೆ ಹೇಳ್ತಾ ಇದ್ದಾರೆ, ಅವರು ಹೆಮ್ಮೆಯಿಂದ ಇದ್ದಾರೆ. ಹೆಮ್ಮೆಯಿಂದ ಇದ್ದು ಅವ್ರಿಗೆ ನನ್ನ ಮೊಮ್ಮಗ ಹೀಗೆ ಭಗವಂತನಿಗೆ ಅಷ್ಟು ಪ್ರಿಯನು, ಅಷ್ಟು ಉನ್ನತ ಸ್ಥಾನವನ್ನು ಪಡೆದನು ಅಂತ ಇದ್ದಾನೆ. ಸಹಜ, ಇದು ಸಹಜವಾಗಿ ಇರುತ್ತೆ. ಇದು ಸಹಜವಾಗಿ ತಂದೆ ತಾಯಿಯರೇ ಹೇಳ್ಬೇಕು ಅಂದ್ರೆ ತಮ್ಮ ಮಕ್ಕಳು ಅವರಿನ ನಮಗಿಂತ ಹೆಚ್ಚು ಅವರು ಸಾಧಿಸ್ಬೇಕು, ಹೆಚ್ಚಾಗಿ ಅವರು ಭೌತಿಕವಾಗಿ ಕೂಡ ನೋಡ್ತೇವೆ ನಾವು. ಅವ್ರು ಹೆಚ್ಚು ವಿದ್ಯಾಭ್ಯಾಸ ಪಡಿಬೇಕು, ಹೆಚ್ಚು ಶ್ರೀಮಂತರಾಗ್ಬೇಕು, ಹೆಚ್ಚು ಕೀರ್ತಿಯನ್ನು ಪಡಿಬೇಕು. ಸಹಜವಾಗಿ ಇದೆ ಇದು. ಇನ್ನ ಅದು ಹೆಚ್ಚಾದಷ್ಟು ಹಾಗೆ ವಯಸ್ಸು, ಅದರ ಅಂತರ ಹೆಚ್ಚಾದಷ್ಟು ಎಷ್ಟು ಆತ್ಮೀಯತೆ ಮತ್ತೆ ಒಂದು ಇದಿರುತ್ತೆ, ಇದು ಕೂಡ ಜಾಸ್ತಿ ಆಗುತ್ತೆ. ಇನ್ನು ಅಜ್ಜ, ಮೊತ್ತಜ್ಜ ಅವ್ರಿಗಿನ್ನ ಅದು ಜಾಸ್ತಿ ಆಗುತ್ತೆ ಅಭಾವ. ತಂದೆ ತಾಯಿಯರ್ಗಿದೆ, ಅವ್ರಿಗಿಂತ ಹೆಚ್ಚಾಗಿ ಇನ್ನ ಅವರ ಆತ್ಮೀಯತೆ ಕೂಡ ಹೆಚ್ಚಾಗುತ್ತೆ. ಅದರ ಪ್ರಭಾವವಾಗಿ ಅವ್ರಿಗೆ ಕೂಡ ಇನ್ನೂ ಅವ್ರಿಗೆ ಬಿಕಮ್ ಮೋರ್, ಇನ್ನೂ ಅವ್ರಿಗೆ ಸಂತೋಷ. ಹಾಗೆ ಉತ್ಥಾನಪಾದಾಗೆ ಕೂಡ ನಾವು ಕೇಳಿದ್ವಿ, ಧ್ರುವ ಮಹಾರಾಜರ ಅವರ ಸಾಧನೆಯನ್ನು ಕೇಳಿ, ಅವ್ರ ಚಟುವಟಿಕೆಗಳನ್ನು ನೋಡಿ ಅವ್ರಿಗೆ ತುಂಬಾ ಆನಂದ ಆಯ್ತು. ಇನ್ನ ಸ್ವಯಂಭೂಮನು ಇನ್ನ ಇಷ್ಟ ಆಗ್ಬೋದು. ಸೊ ಸ್ವಯಂಭೂಮನು ಅವ್ರ ವಂಶದಲ್ಲಿ ಎಲ್ಲರೂ ಹೀಗೆ, ಧ್ರುವ ಮಹಾರಾಜನು ಇಲ್ಲಿ ನಾವು ನೋಡ್ತಾ ಇರೋದು ಇನ್ನೂ ವಿಶೇಷ ಅವರು ಅಂತ ಹೇಳ್ಬೋದು ಅಷ್ಟೇ. ಇಲ್ಲಾಂದ್ರೆ ಸ್ವಯಂಭೂಮನು ಅವರ ಮಕ್ಕಳು ಪ್ರತಿಯೊಬ್ಬರು ಪ್ರಿಯವ್ರತ ಮುಂದೆ ಕೇಳ್ತೇವೆ, ಪ್ರಿಯವ್ರತ, ರಾಜ ಪ್ರಿಯವ್ರತ ಅವರ ಚಟುವಟಿಕೆಗಳು ಕೇಳ್ತೇವೆ. ಮತ್ತೆ ಉತ್ಥಾನಪಾದ ಚಟುವಟಿಕೆ ಕೂಡ ಕೇಳಿದ್ವಿ. ಸೊ ಅವರು ಕೂಡ ಏನು ಕಡಿಮೆ ಅಲ್ಲ. ಹೇಗೆ ಧ್ರುವ ಮಹಾರಾಜನ್ ತಪಸ್ಸೆ ಮಾಡಿದ್ರು ಚಿಕ್ಕ ವಯಸ್ಸಿನಲ್ಲಿ, ಉತ್ಥಾನಪಾದರು ಕೂಡ ಕಾಲ ಸಮಯದಲ್ಲಿ ರಾಜರ್ಷಿ ಅವರು ಕೂಡ ಹೋಗಿ ತೀವ್ರ ತಪಸ್ಸೆ ಮಾಡಿದ್ರು, ಅವ್ರ ಜೀವನ ಪರಿಕೊಂಡು ಪಡೆದ್ರು. ಸೊ ಸ್ವಯಂಭೂಮನಿಗೆ ಅವ್ರ ಮಕ್ಕಳಾಗ್ಬೋದು, ಇಬ್ಬರು ಗಂಡು ಮಕ್ಕಳು ಮತ್ತೆ 3 ಹೆಣ್ಣು ಮಕ್ಕಳು, ದೇವಹೂತಿ, ಆಕೂತಿ, ಪ್ರಸೂತಿ. ಅವರು ಕೂಡ ಸಾಮಾನ್ಯ ವ್ಯಕ್ತಿಗಳಲ್ಲ. ನಾವು ಕೇಳೋದು ಆಕೂತಿ. ಈಗ ದೇವಹೂತಿ ಬಗ್ಗೆ ಕೇಳಿದ್ದೇವಾಗ್ಲೂ ನಾವು. ದೇವಹೂತಿ ಭಗವಂತನ ಅವತಾರ, ಕಪಿಲ ದೇವನ ತಾಯಿ. ಸೊ ಎಂತ ಮಗಳು ಪಡೆದಿದ್ದಾರೆ ಅಂದ್ರೆ ಅವ್ರ ಮಗಳಿಂದಲೇ ಭಗವಂತನು ಹುಟ್ಟಿ ಬಂದರು. ಸೊ ದೇವಹೂತಿ. ಸೊ ಅಂತ ದೊಡ್ಡ ಇದು. ಸೊ ಇದೆಲ್ಲ ಹೇಳ್ಬೇಕಂದ್ರೆ ಸ್ವಯಂಭೂಮನಿಗೆ ಒಬ್ಬೊಬ್ಬರು ಅವರ ಯಾರು ಮಕ್ಕಳು ಇರ್ಬೋದು, ಅವರ ಮೊಮ್ಮಕ್ಕಳು ಇರ್ಬೋದು, ಅವರೆಲ್ಲರೂ ಕೂಡ ಅಷ್ಟು ಅವ್ರಿಗೆ ಅವ್ರ ಕೀರ್ತಿಯನ್ನು ಇದು ಮಾಡುತ್ತಾರೆ, ಅವ್ರ ಹೆಮ್ಮೆ ಹಾಗೆ. ಮತ್ತೆ ಆಕುತಿ ಕೂಡ ಇನ್ನೊಂದು ಮಗಳು. ಸೊ ಅವರಿಂದ ಅನ್ಸುತ್ತೆ ಇನ್ನೊಂದು ಭಗವಂತನ ಅವತಾರ ಯಜ್ಞ ಪ್ರಭುಜಿ ನೋಡಿ. ಸೊ ಭಗವಂತನೇ ಮತ್ತೆ. ಸೊ ಆದ್ರೆ ಈ ಸಲ ಏನ್ ಮಾಡ್ತಾರೆ, ಅವ್ರು ಮೊದಲೇ ಗೊತ್ತು ಅವ್ರಿಗೆ ಈ ತರ ನನ್ನ ಮಗಳಿಂದ ಮೊಮ್ಮಗನಾಗಿ ಭಗವಂತನು ಬರ್ತಾನೆ. ಸೊ ಆಗ ಏನ್ ಮಾಡ್ತಾರೆ, ಕಂಡೀಷನ್ ಹಾಕ್ಬಿಡ್ತಾರೆ. ಯಾರಿಗೆ? ಅವ್ರನ್ನ ಮದುವೆ ಆಗೋ ಆ ರುಚಿ ಅಲ್ಲ, ಅವ್ರ ಹೆಸರು ರುಚಿ ಹಾಕ್ಕೊಳ್ತಾರೆ. ಆಕುತಿ ಆ ಋಷಿ ಮೊದಲೇ ಕಂಡೀಷನ್. ಏನ್ ಕಂಡೀಷನ್ ಅಂದ್ರೆ, ನೀನು ಹುಟ್ಟೋ ಮಗು ನನಗೆ ನೀನು ಕೊಡ್ಬೇಕು, ನನಗೆ ದಾನವಾಗಿ ನನ್ನ ಮಗಳ ಮಗನಂದ್ರೆ ನನ್ನ ಮಗನಾಗಿ ನಾನು ಬೆಳೆಸ್ತೇನೆ ನಾನು ಅಂತ ಅವರು. ಸೊ ಅವರು ಕಂಡೀಷನ್ ಆಗಿ ಅವ್ರನ್ನ ಮದುವೆ ಮಾಡ್ತಾರೆ. ಮತ್ತೆ
ಭಗವಂತನ ಇಚ್ಛೆಯಿಂದ ಆ ಯಜ್ಞ ಮತ್ತೆ ದಕ್ಷಿಣ. ಸೊ ಶ್ರೀಮತಿ ಲಕ್ಷ್ಮೀದೇವಿ ಸೊ ಅವರು ಅವತರಿಸಿ ಒಟ್ಟಿಗೆ ಅವ್ರು ಹುಟ್ಟೋದು. ಸೊ ಅವ್ರನ್ನ ಅವ್ರು ಅಲ್ಲೇ ಬಿಡ್ತಾರೆ ಮಕ್ಕಳ ಇದ್ರಲ್ಲಿ. ಸೊ ಅವ್ರ ನಂತರ ಅವ್ರ ಬರ್ತಾರೆ ಹೇಗಿದ್ರು. ಸೊ ನೀವು ಅವ್ರು ನೋಡ್ಕೊಳ್ಳಿ ಅಂತ ಹೇಳಿ ಅವ್ರ ಮಗುನಲ್ಲೇ ಆ ಹೆಣ್ಣು ಮಗುನ್ ಬಿಟ್ಟು ಗಂಡು ಮಗುನ ಅವ್ರ ಮನೆಗೆ ಯಜ್ಞ. ಸೊ ವಿಷ್ಣು ಲಕ್ಷ್ಮಿ ಅವರೊಟ್ಟಿಗೆ ಹುಟ್ಟೋದು ಲಕ್ಷ್ಮೀನಾರಾಯಣ. ಹೀಗೆ ಅವರ ಪೀಳಿಗೆ. ಮತ್ತೆ ಪ್ರಸೂತಿ ಅಂದ್ರೆ ಅವರು ದಕ್ಷಿಣನ ಮದುವೆ ಆಗೋದಲ್ವಾ. ಪ್ರಸೂತಿನೇ ನಾವು ಕೇಳಿದ್ದೀವಿ, ದಕ್ಷ ಯಜ್ಞ ಇಲ್ಲ. ಸೊ ಪ್ರಸೂತಿ ಅವರು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರ ಯಾರ ಮಕ್ಕಳನ್ನು ನಾವು ಕೇಳೋದು ಸತಿ. ಯಾರು ಸತಿ? ಭಗವಂತನ ಬಹಿರಂಗ ಶಕ್ತಿಯಾಗಿ ಅವರು ಶಿವನ ಅತ್ತಿಗೆ. ನೋಡಿ, ಅವ್ರ ಶಿವ ಅಂತ ದೊಡ್ಡ ವ್ಯಕ್ತಿ, ಅವರಿಗೆ ಅತ್ತೆ ಆಗ್ಬೇಕು. ಸಾತನ ಮಗಳೇ ಅವರು. ಹಾಗೆ ನೋಡಿ ಅವರ ವಂಶ ನೋಡಿ ಹೇಗೆ. ಸೊ ಮನು ಸಾಮಾನ್ಯ ವ್ಯಕ್ತಿ ಅಲ್ಲ. ಸೊ ಅವರ ಪೀಳಿಗೆ ಸಾಮಾನ್ಯ ಜನರು ಅಲ್ಲ. ಸೊ ಅದರಲ್ಲೂ ಕೂಡ ಧ್ರುವ ಮಹಾರಾಜರು ಇನ್ನ ವಿಶೇಷ. ಎಷ್ಟು ವಿಶೇಷ ಅಂದ್ರೆ ಇಲ್ಲಿ ಅವರೇ ಹೇಳ್ತಾ ಇದ್ದಾರೆ, ಯಾ ಪಂಚವರ್ಷೋ ಜನನೀಂ ತ್ವಂ ವಿಹಾಯ. ಸೊ ನೀನು 5 ವರ್ಷದಲ್ಲಿ ನೀನು ನಿನ್ನ ತಾಯಿಯನ್ನು ಬಿಟ್ಬಿಟ್ಟೆ. ಸೊ ನಾವೆಲ್ಲರೂ ಬಿಡಕ್ಕಾಗತ್ತ? ಸೊ ಮಕ್ಕಳಾಗಿದ್ದಾಗಿತ್ತು ತಾಯಿ ಅಂದ್ರೆ ಒಪ್ಕೊಂಡಿರ್ತೀವಿ ನಾವು. ಮಕ್ಕಳು 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಬೆಳೆಯುವಾಗ ತಾಯಿನೇ ಬೇಕು ನಮ್ಗೆ. ತಂದೆ ಮೇಲೆ ಅಷ್ಟು ಇದಿರೋದಿಲ್ಲ. ತಾಯಿ ಯಾಕಂದ್ರೆ ತಾಯಿ ಎದೆ ಹಾಲು ಅವರಿದ್ದಾರೆ, ನಾವು ಕುಡಿದು ನಾವು ಬೆಳೆಯೋದು. ಆಮೇಲೆ ಅದು ನ್ಯಾಚುರಲ್ ಆಗಿ ಬಿಟ್ರೆ ಮಗು ಬಹಳ ವರ್ಷಗಳು ತಾಯಿ ಎದೆ ಹಾಲು ಕುಡಿಯುತ್ತೆ. ಆರ್ಟಿಫಿಷಿಯಲ್ ಆಗಿ ನಾವು ಒಂದೊಂದ್ಸಲ ನಾವು ಕೆಲ್ಸಕ್ಕೆ ಹೋಗ್ಬೇಕು, ಇನ್ನೊಂದಕ್ಕೆ ಹೋಗ್ಬೇಕು. ವರ್ಕಿಂಗ್ ವಿಮೆನ್ ಇವಾಗ ಪ್ರಪಂಚ ಆಗಿದೆ, ಏನ್ ಮಾಡೋದು? ಈಗ ಬದಲಾವಣೆ ಆಗಿದೆ. ಇಲ್ಲಾಂದ್ರೆ ಅವರ ಆರೋಗ್ಯ ಕೂಡ ಮಕ್ಕಳಿಗೆ ಬಹಳಷ್ಟು ವರ್ಷ ಅವರು ಸಮಯ ಅವ್ರ ತಾಯಿಯ ಇದನ್ನು ಎದೆ ಹಾಲು ಕುಡಿದ್ರೆ ಅವ್ರಿಗೆ ಒಳ್ಳೆ ಆರೋಗ್ಯ, ಒಳ್ಳೆ ಗಟ್ಟುಮುಟ್ಟಾದ ದೇಹ ಕೂಡ ಇದೆ. ಸೊ ಇದಿದೆ, ಪ್ರೀತಿ ಸಂಬಂಧ ಇದೆ ತಾಯಿಗೆ. ಸೊ ಮತ್ತೆ ಹಾಗೆ ತಾಯಿ ಇಲ್ಲದೆ ನಾವು ಇರಕ್ಕಾಗಲ್ಲ ಮಕ್ಕಳಿದ್ದಾಗ. ಸೊ ಎಲ್ಲೋದು ತಾಯಿನೇ ಬೇಕು, ತಾಯಿನೇ ನಾವು ಕರ್ಕೊಂಡು ಹೋಗ್ಬೇಕು, ತಾಯಿನೇ ಎಲ್ಲ. ಅಷ್ಟೊಂದು ಇದಿರುತ್ತೆ. ಮಕ್ಕಳು ನೋಡ್ತೀವಿ, ತಾಯಿ ಇಲ್ಲದೆ ದೇವಸ್ಥಾನದಲ್ಲೂ ಬರ್ತಾರೆ ಬಹಳ ಮಾತಾಜಿಯರು, ತುಂಬಾ ಸೇವೆ ಮಾಡಕ್ ಬರ್ತಾರೆ. ಪಾಪ ಮಕ್ಕಳು ಬಿಡೋದೇ ಇಲ್ಲ ಅವ್ರಿಗೆ. ಏನ್ ಮಾಡೋದು? ಸೊ ನಮಗೆ ಬೇಸರ ಆಗತ್ತೆ ಅಂತ ಏನ್ ಹೇಳೋದು? ಸೊ ಪ್ರಭುಪಾದ ಒಂದ್ ಕಡೆ ಹೇಳ್ತಾರೆ, ತುಂಬಾ ಚಿಕ್ಕ ಮಕ್ಕಳಿದ್ರೆ ನಿಮಗೆ ಅದೇ DT ವರ್ಷ ನಿಮಗೆ ಅಂತ ಹೇಳ್ತಾರೆ. ಹೇಗೆ ಭಗವಂತನ ಆರಾಧನೆ ಮಾಡ್ತೀವಿ ನಾವು, ಅದು ನಮ್ಗೆ ಬಹಳ ಮುಖ್ಯ. ಸೊ ಆ ರೀತಿ ನಿಮ್ಮ ಮಗುನೇ ನಿಮ್ಗೆಲ್ಲ ಸರ್ವಸ್ವ. ನೋಡ್ಕೊಳ್ಳಿ ಅವ್ರನ್ನ ಹುಟ್ಟಿಸಿದೀರ, ಅವ್ರನ್ನ ನೋಡ್ಕೊಳ್ಳಿ. ಅವ್ರು ಸಂಪೂರ್ಣವಾಗಿ ನಿಮ್ಮನ್ನೇ ಅವಲಂಬಿಸಿದ್ದಾರೆ ಮಕ್ಕಳು, ಚಿಕ್ಕ ಮಗು. ಹಾಗೆ ಅದು ಆಗತ್ತೆ, ಸ್ವಲ್ಪ ಸಮಯ ಆಗತ್ತೆ ಅವ್ರಿಗೆ. 3, 4, 5 ಇದೆಲ್ಲ ವಯಸ್ಸು ಸ್ವಲ್ಪ ಆದ್ಮೇಲೆ ಅವರು ಉಳಿಸೋಗ್ತಾರೆ. ಇಲ್ಲಾಂದ್ರೆ ಸಂಪೂರ್ಣವಾಗಿ ತಾಯಿಯನ್ನೇ ಅವಲಂಬಿಸಿರ್ತಾರೆ. ಆದ್ರೆ ಹೇಳ್ತಾ ಇದ್ದಾರೆ ಇವರು, ಧ್ರುವ ಮಹಾರಾಜನು ಆತರ ಅಲ್ಲ. ತಾಯಿನೇ ಹೇಳಿದ್ರು, ಹೋಗು ನಿನ್ನ ಇದು ಹೋಗಿ ಇದಕ್ಕೇನಾದ್ರು ಒಂದು ಪರಿಹಾರ ಮಾಡ್ಬೇಕು. ಅವ್ರು ಹೇಳಿದ್ರು, ಇದು ನಿಮ್ಮ ಚಿಕ್ಕಮ್ಮ ಅಲ್ಲಪ್ಪ ಕಾರಣ, ಸುಮ್ನೆ ನಿನ್ನ ಚಿಕ್ಕಮ್ಮ ನಿನ್ಗೆ ಹೇಳಿದ್ರು ಒಳ್ಳೇದೇ ನಿನಗೆ. ಅದು ಕೂಡ ಹೇಳಿದ್ರು ಅವ್ರ ತಾಯಿ. ನೋಡಿ ಅವ್ರ ತಾಯಿ ಏನೋ ನಿನ್ನ ಚಿಕ್ಕಮ್ಮ ಈಗ ಮಾಡ್ಬಿಟ್ರಾ, ನೋಡೋಣ ನಾವು ಹೋಗೋಣ, ನನ್ನ ಮಾವ ಇದ್ದಾರೆ ಅವ್ರ ಹತ್ರ ಹೋಗೋಣ, ಅವ್ರ ಕಂಪ್ಲೇಂಟ್ ಮಾಡೋಣ ನಾವು, ಇಲ್ಲಾಂದ್ರೆ ನಮ್ಮ ಇನ್ನೊಬ್ರು ಇದ್ದಾರೆ ಅವ್ರ ಹತ್ರ ಟ್ರೈ ಮಾಡೋಣ, ನನ್ನ ಬಲದಿಂದ ನನ್ನ ಶಕ್ತಿಯಿಂದ ನನ್ನ ಇದರಿಂದ. ಅದೆಲ್ಲ ಮಾಡಕ್ ಹೋಗ್ಲಿಲ್ಲ ಅವ್ರು ಸ್ವೀಕರಿಸಿದರು. ಅವರು ಕೃಷ್ಣನ ಇಚ್ಛೆ ಸ್ವೀಕರಿಸಿ ಅವರು ತಾಯಿ ಅವ್ರು ಹೇಳಿದ್ದು ಕೂಡ ಸರಿನೇ. ಏನಂತ ಹೇಳಿದ್ದು, ನಿನಗೆ ನೀನು ಕೃಷ್ಣನನ್ನು ತೃಪ್ತಿಪಡಿಸ್ಬೇಕು ಹಾಗೆ ಅಂತ ಹೇಳೋದು. ಆದ್ರೂ ನೋಡಿದ್ರೆ ತಾಯಿ ಚಿಕ್ಕ ಮಗು ಅಂದ್ರೆ ಸಹಜವಾಗಿ ಆ ರೋಷ ಇದೆ, ಕ್ಷತ್ರಿಯ ರಕ್ತ ಅವರಲ್ಲಿ ಇದಾಗ್ತಾ ಇದೆ. ತಾಯಿ ಆಯ್ತು ನೀನ್ ಹೋಗು, ಹೀಗಾಗಿ ನೀನ್ ಹೋಗಿ ತಪಸ್ಸೆ ಮಾಡು. ಮತ್ತೆ ಇಲ್ಲಿ ನಾವು ಕೇಳಿದ್ದು, ಧ್ರುವ ಮಹಾರಾಜನ್ ಕೂಡ ಅದನ್ನ ವಿಶ್ಲೇಷಣೆ ಮಾಡಿದ್ರಂತೆ, ಆಲೋಚನೆ ಮಾಡೋದು. ಯಾವ್ದು ಕೂಡ ಏನೋ ಹೇಳಿದ್ರು ಅಂತ ದಿಢೀರ್ ಆಗಿ ತಕ್ಷಣ ನಾವು 1 ಸೆಕೆಂಡ್ ಅಲ್ಲಿ ನಾವು ಡಿಸಿಷನ್ ಮಾಡಿ ಕೆಲಸಗಳು ಮಾಡ್ತೇವೆ ನಾವು. ಇಲ್ಲ, ಆತರ ನೋಡಿ. ಸಾಧಾರಣವಾಗಿ ಹೇಸ್ಟ್ ಮೇಕ್ಸ್ ವೇಸ್ಟ್. ಆತುರಗಾರನಿಗೆ ಬುದ್ಧಿ ಮಟ್ಟ. ಸೊ ಯೋಚನೆ ಮಾಡಿ ಅವರು ಧ್ರುವ ಮಹಾರಾಜರು ಅವ್ರ ತಾಯಿ ಹೇಳಿದ್ದು ಸರಿ ಅಂತ ಅವರು ನಂತರ ಅವರು ಇದು ತಗೊಂಡಿದ್ದು, ಅವರು ಕ್ರಮಗಳು ತಗೊಂಡಿದ್ದು. ಏನ್ ಮಾಡಿದ್ರು, ಹೋದ್ರು ಅವ್ರು ಕಾಡಿಗೆ ಹೋದ್ರು. ನಾರದ ಮುನಿಗಳು ಅವರಷ್ಟು ದೃಢತೆ ಇರೋದ್ರಿಂದ ಅವ್ರಿಗೆ ಭಗವಂತನ ಸಾಕ್ಷಾತ್ ತನ್ನ ಆಪ್ತ ಇವರು ಭಕ್ತರಾದ ನಾರದ ಮುನಿಯನ್ನು ಕಳಿಸಿದ್ರು. ಅಂದ್ರೆ ಅಷ್ಟು ತೀವ್ರವಾದ ಇದು. ಸೊ ನಾವು ಈ ತರ ಏನಾದ್ರು ಮಾಡಿ ಏನಾದ್ರು ಯಾರು ಎಲ್ಲಿದೆ ನಮಗೆ. ಸೊ ನಾವು ಏನಿದೆ, ನಮ್ಗೆ ಆಗ್ಲೇ ಭಗವಂತನ ಪ್ರಾಮಾಣಿಕ ಕೊಟ್ಟಿದ್ದಾರೆ. ನಾವು ಗುರುತಿಸ್ಬೇಕಷ್ಟೇ. ನಾವು ಈ ಸಂಸ್ಥೆಯಲ್ಲಿ ನಮಗೆ ಮುಖ್ಯ ಶಿಕ್ಷಾ ಗುರು ಯಾರು, ಎಲ್ಲರ ಪ್ರಭುಪಾದ ಮಾಡೋ ಇಸ್ಕಾನ್ ಸಂಸ್ಥೆಗೆ ಅವರೇ ಮುಖ್ಯ ಶಿಕ್ಷಾ ಗುರು ಅಂತ ಹೇಳೋದು. ನಾವು ಡಿಸೈಪಲ್ ಕೋರ್ಸ್ ನೀವು ಮಾಡ್ತೀರಾ, ಮಾಡಿದಾಗ ಸ್ಪಷ್ಟವಾಗಿದೆ
ಮತ್ತೆ ಅವರ ಆಶ್ರಯದಲ್ಲಿ ನಮ್ಮ ಗುರುಗಳಿದ್ದಾರೆ, ದೀಕ್ಷಾ ಗುರುಗಳಿದ್ದಾರೆ, ನಮಗೆ ಎಷ್ಟು ಹಲವು ಶಿಕ್ಷಾ ಗುರುಗಳಿದ್ದಾರೆ. ಬಹಳ ಒಂದು ಇದು ನಡೀತಾ ಇದೆ ಡಿಸ್ಕಷನ್. ಭಾನು ಮಹಾರಾಜ್ ನೋಡ್ಬೋದು, ಶಿಕ್ಷಾ ಗುರು ಕೂಡ ಅವನಿಗೆ ಒಂದು ಸೆರೆಮನಿ ಮಾಡ್ಬೇಕು ಅಂತೆಲ್ಲ ಅವ್ರ ಪ್ರಪೋಸಲ್ ಏನೋ ಇದೆ. ಎನಿವೆ ಹೇಳೋದಂದ್ರೆ ನಮ್ಗೆ ಆಗಲೇ ಭಗವಂತನು ಈ ಒಂದು ಇದು ಕೊಟ್ಟಿದ್ದಾರೆ, ಈ ಆಶ್ರಯ ಕೊಟ್ಟಿದ್ದಾರೆ. ಸೊ ಹೀಗೆ ಆಶ್ರಯ ಕೊಟ್ಟು ಎಷ್ಟು ಒಂದಲ್ಲ ಬಹಳಷ್ಟು ಆಶ್ರಯ ಇದೆ. ಸೊ ಇದನ್ನ ನಾವು ಗುರುತಿಸಿ ನಾವು ಅದನ್ನು ನಾವು ತಗೊಳ್ಬಹುದು. ನಮ್ಗೆ ಆಗ್ಲೇ ಇದೆ, ನಾವೇ ಆ ಒಂದು ಭಾಗ್ಯ ಆಗ್ಲೇ ಸಿಕ್ಕಿದೆ. ಸೊ ಹೀಗೆ ಧ್ರುವ ಮಹಾರಾಜರಿಗೆ ಆ ಪರೀಕ್ಷೆ ನಡೀತು ನಾರದ ಮುನಿಗಳಿಂದ. ಸೊ ನಾರದ ಮುನಿ ಮತ್ತೆ ಅವ್ರಿಗೆ ಮಾರ್ಗದರ್ಶನ ಕೊಟ್ರು. ಸೊ ಮಾತು ಸಪತ್ನ್ಯ ವಚಸ ಭಿನ್ನ ಮರ್ಮ ಮನಂ ಗತಸ್ ತಪಸ ಪ್ರತ್ಯೇಕ ಅಕ್ಷಂ. ಸೊ ಅವರು ಮತ್ತೆ ನಾರದ ಮುನಿಗಳ ಆಶ್ರಯದಲ್ಲಿ ಅವರ ಮಾರ್ಗದರ್ಶನದಂತೆ ಅವರು ಪಾಲನೆ ಮಾಡಿದ್ರು. ಎಷ್ಟು ತೀವ್ರವಾಗಿ ಪಾಲನೆ ಮಾಡಿದ್ರು ಅಂದ್ರೆ ನೋಡಿ ಇಲ್ಲಿ, ಆರಾಧ್ಯ ಲೇಬೆ ಮೂರ್ನಿ ಪದಂ ತ್ರಿಲೋಕ್ಯ. ಸೊ 6 ತಿಂಗಳಲ್ಲೇ ಅವ್ರಿಗೆ, ಚಿಕ್ಕ ಮಗು 6 ತಿಂಗಳಲ್ಲೇ ಅವ್ರು ಗುರಿ ಸಾಧನೆ ಮಾಡಿದ್ರು. ಅವರು ಭಗವಂತನನ್ನು ತೃಪ್ತಿಪಡಿಸಿ ಭಗವಂತನಿಂದ ಈ ಭೌತಿಕ ಜಗತ್, ಈ ನಮ್ಮ ಬ್ರಹ್ಮಾಂಡದಲ್ಲಿ ಯಾರಿಗೂ ಸಿಗದಂತ ಒಂದು ಸ್ಥಾನ ಆ ಪದವಿಯನ್ನು ಕೊಟ್ಟರು. ಅಸಾಧಾರಣ ಇದು. ಆ ರೀತಿಯ ಒಂದು ದೃಢತೆ, ಆ ರೀತಿಯ ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ವ ಕರ್ಮ ಪ್ರವರ್ತನೆ. ಈ ಉತ್ಸಾಹ, ಧೈರ್ಯ, ನಿಶ್ಚಯ ಅಸಾಧಾರಣ. ಅಂದ್ರೆ ಅವರು ನಮ್ಮ ರೀತಿಯ ನಾವೇನ್ ಮಾಡ್ತೀವಿ, ಅಪರಾಧ ಮಾಡ್ತೀವಿ ನಾವು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇದೇ 4-5 ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇನ್ನು 2 ನಿಮಿಷ ಆದ್ಮೇಲೆ ಇದೇ 4-5 ಯಾರಾದ್ರೂ ದೂಷಣೆ ಮಾಡ್ತೇನೆ. ಸೊ ಹೀಗೆ ನಮ್ಮ ಒಂದು ಏನ್ ಹೇಳೋದು, ಇದು ನಮ್ಮ ಇದು ಚಟುವಟಿಕೆಗಳು, ನಮ್ಮ ಒಂದು ಬದ್ಧ ಸ್ಥಿತಿ. ಧ್ರುವ ಮಹಾರಾಜ್ ಆಗಲ್ಲ, ಏನೋ ಒಂದು ಇದಿಲ್ಲದೆ ಸಂಪೂರ್ಣವಾಗಿ ಕೃಷ್ಣನನ್ನು ಆಶ್ರಯಿಸಿದ್ರು. ಹಾಗೆ ಇಲ್ಲಿ ಹೇಳ್ತಾ ಇರೋದು ಕೂಡ ಇವರಿಗೆ ಮನು ಅವ್ರಿಗೆ ತುಂಬಾ ಹೆಮ್ಮೆ. ನನ್ನ ಮೊಮ್ಮಗನು ಹೀಗೆ ಭಗವಂತನನ್ನು ತೃಪ್ತಿಪಡಿಸಿದ್ರು. ಭಗವಂತನ ಶರಣಾಗತ ಆತ್ಮ, ಸಂಪೂರ್ಣವಾಗಿ ಶರಣಾಗತ ಆತ್ಮ, ಸರೆಂಡರ್ಡ್ ಸೋಲ್. ಸೊ ಹೇಳ್ತಾ ಇದ್ದಾರೆ, ಈಗ ನೀನು ಹಾಗೆ ಶರಣಾಗತ ಆತ್ಮನಾದನು, ನೀನ್ ಹೀಗೆ ಯಾಕೆ ಈ ರೀತಿ ಈಗ ನಿನ್ನಲ್ಲಿ ಇದೊಂದು ಕಾಣಿಸ್ತಾ ಇದೆ, ಈ ರೀತಿಯ ಒಂದು ವೈರತ್ವ ಏನೋ ಕಾಣಿಸ್ತಾ ಇದೆ, ಇಲ್ಲ ಅವ್ರನ್ನ ಎಲ್ಲದ ದ್ವೇಷದಿಂದ ಅವ್ರನ್ನ ನಿರ್ನಾಮ ಮಾಡ್ಬೇಕು ಅಂತ ಯಾಕೆ ನೀನು ಭಾವಿಸ್ತಾ ಇದು ಒಳ್ಳೇದಲ್ಲ. ಇದು ನೀನು ಆಲ್ರೆಡಿ ನೀನು ಶರಣಾಗತ ಆತ್ಮ, ಆಲ್ರೆಡಿ ನೀನು ಕೃಷ್ಣ ಕೃಪೆಯನ್ನು ಪಡೆದಿದ್ಯಾ. ಸೊ ನೀನ್ ಯಾಕೆ ಈಗ ಈ ರೀತಿ ನೀನು ಮಾಡ್ತಾ ಇದ್ಯಾ ಅಂತ ಅವರು ಕೂಡ ಹೇಳ್ತಾರೆ. ಸೊ ನಾವು ಹಾಗೆ ಶರಣಾಗತ ಆತ್ಮ, ನಾವು ಒಂದು ಹೆಜ್ಜೆ ತಗೊಂಡಿದ್ದೇವೆ. ಸೊ ನಾವು ಮುಂದೆನೆ ಹೋಗ್ಬೇಕು. ನಾವು ಹಿಂದೆ ಹೋಗ್ಬಾರ್ದು, ಇಲ್ಲ ಸೈಡ್ ನೋಡೋದಾಗ್ಬಾರ್ದು. ಮುಂದೆ ಏಕಾಗ್ರತೆಯಿಂದ ನಾವು ಕೃಷ್ಣನ ಪಾದಗಳನ್ನು, ಗುರುಗಳ ಆಶ್ರಯವನ್ನು, ಸೊ ಶ್ರೀಲ ಪ್ರಭುಪಾದರ ಇದನ್ನು ನಾವು ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕು. ಸೊ ಆಗ ನಾವು ಧ್ರುವ ಮಹಾರಾಜರ ರೀತಿಯಲ್ಲಿ, ಅವರ ರೀತಿಯಲ್ಲಿ ಆಗಲಿದ್ರು ಸ್ವಲ್ಪ ಆದ್ರೂ ಕಿಂಚಿತ್ ನಮ್ಮ ಗುರುಗಳು, ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಯರು, ನಮ್ಮ ಶ್ರೀಲ ಪ್ರಭುಪಾದರು, ನಮ್ಮ ಮುಖ್ಯ ಸಂಸ್ಥಾಪಕ ಆಚಾರ್ಯರು, ಈ ಸಂಸ್ಥೆಗೆ ನಮ್ಮ ಪ್ರಧಾನ ಶಿಕ್ಷಾ ಗುರುಗಳು ಅಂತಾನೆ ಅವ್ರಿಗೆ ಹೇಳ್ತಾರೆ. ಪ್ರಿಎಮಿನೆಂಟ್ ಶಿಕ್ಷಾ ಗುರು. ಇಸ್ಕಾನ್ ಅಲ್ಲಿ ಅದು GBC ನಮ್ಮ ಸ್ಟೇಟ್ಮೆಂಟ್, ಪ್ರಿಎಮಿನೆಂಟ್ ಶಿಕ್ಷಾ ಗುರು, ಮುಖ್ಯ ಶಿಕ್ಷಕರು. ಸೊ ಹಾಗೆ ಇವರಿಗೆಲ್ಲ ನಾವು ನಮ್ಮ ಇದರಿಂದ ಅವರು ಹೆಮ್ಮೆ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ. ಸೊ ನಮ್ಮ ಚಟುವಟಿಕೆಗಳು ನಾವೇನು ಅವ್ರಿಗೆ ನಾವೇನು ಮಾಡಕ್ಕಾಗಲ್ಲ. ಆದರೂ ಅಟ್ಲೀಸ್ಟ್ ನಾವು ಕೊಟ್ಟ ನಿಯಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋಣ. 16 ಸುತ್ತು ಜಪ, 4 ನಿಯಮಗಳನ್ನು ಮಾಡೋಣ. ಮತ್ತೆ ಪ್ರಚಾರ ನಮ್ಮ ಶಕ್ತಿಯಂತೆ ನಾವು ಮಾಡೋಣ. ಆಮೇಲೆ ಹೇಳೋ ರೀತಿಯಲ್ಲಿ ನಾವು ಏನು ಮಾಡದೇ ಇರೋ ಚಟುವಟಿಕೆಗಳು ಏನಂದ್ರು ಅದನ್ನ ಮಾಡಬಾರ್ದು. ನಾವು ಕೂಡ ಪ್ರಯತ್ನ ಪಡ್ಬೇಕು. ನಾವು ಅವ್ರು ಕೂಡ ಒಂದು ಹೆಮ್ಮೆ ಬರೋ ರೀತಿಯಲ್ಲಿ ಪ್ರಯತ್ನ ಪಡ್ಬೇಕು. ಸೊ ನಾವು ಕೆಲವು ನೋಡ್ತಾ ಇದ್ದೆ, ನೆನಪು ಮಾಡ್ಕೊಳ್ತಾ ಇದ್ದೆ. ಹೇಗೆ ಶ್ರೀ ಚೈತನ್ಯ ಮನೋಭಿಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಸೊ ಶ್ರೀಲ ರೂಪ ಗೋಸ್ವಾಮಿಯರು ಶ್ರೀ ಚೈತನ್ಯ ಮಹಾಪ್ರಭುವಿನ ಶಿಷ್ಯರು. ಸೊ ಹೇಳ್ತಾರೆ, ಅವರು ಶ್ರೀ ಚೈತನ್ಯ ಮಹಾಪ್ರಭುವಿನ ಮನಸ್ಸನ್ನು ತಿಳ್ಕೊಂಡ್ರು. ಮತ್ತು ಶ್ರೀ ಚೈತನ್ಯ ಮಹಾಪ್ರಭು ಅವತರಿಸಿದ್ದು ಯಾಕೆ? ಇದನ್ನು ವಿಶ್ವವನ್ನು ಉದ್ಧರಿಸಲಿಕ್ಕೆ. ಸೊ ಅದನ್ನು ಪೂರೈಕೆ ಮಾಡ್ಲಿಕ್ಕೆ ಶ್ರೀ ಚೈತನ್ಯ ಮನೋಭಿಷ್ಟಂ, ಅಭಿಷ್ಟಂ, ಆ ಇಚ್ಛೆಯ ಕೈ. ಸ್ಥಾಪಿತಂ ಏನ ಭೂತಲೆ, ಅವರು ಈ ನಮಗೆ ಭೂಲೋಕದಲ್ಲಿ ಅವರು ನಮಗೆ ಶ್ರೀ ಚೈತನ್ಯ ಮಹಾಪ್ರಭುವಿನ ಮನಸ್ಸು, ಅದನ್ನು ಇಚ್ಛೆಯನ್ನು ಪೂರೈಕೆ ಮಾಡುವ ಒಂದು ಇದನ್ನು ಸ್ಥಾಪನೆ ಮಾಡೋದಂದ್ರೆ ಅವರು ಆಜ್ಞೆ ಮೇಲೆ ರೂಪ ಗೋಸ್ವಾಮಿಯರು ಎಲ್ಲ 6 ಜನ ಗೋಸ್ವಾಮಿಯರು ವೃಂದಾವನಕ್ಕೆ ಹೋಗಿ ಅಷ್ಟು ದೊಡ್ಡ ಪದವಿಯಲ್ಲಿದ್ರು ಅವರು
ಆದ್ರೆ ಎಲ್ಲವನ್ನು ಬಿಟ್ಟು ಅವರು ಸಾಂಸಾರಿಕವಾಗಿ ಎಲ್ಲ ಇತ್ತು ಅವ್ರಿಗೆ, ಏನಿರ್ಲಿಲ್ಲ, ಅವರೆಲ್ಲ ಮಂತ್ರಿಗಳು, ಅದೆಲ್ಲವನ್ನು ಬಿಟ್ಟು ತ್ಯಜಿಸಿ ಮಹಾಪ್ರಭುವರು ಇದನ್ನು ಅವತರಿಸಿದ ಕಾರಣವನ್ನು ಅದನ್ನು ತೆಗೆದುಕೊಂಡು ಅವರ ಆದೇಶದಂತೆ ಅವರು ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಸ್ಥಾಪಿಸಿದರು. ಆಕ್ಚುಲಿ ಅವರೇ ಚೈತನ್ಯ ಮಹಾಪ್ರಭು ಕೃಷ್ಣನೇ, ಮೊದಲೇ ಕೃಷ್ಣನ ಇಚ್ಛೆ ಎಲ್ಲ ಜೀವಿಗಳು ತನ್ನನ್ನು ಆಶ್ರಯಿಸಬೇಕು ಅಂತ ಕೃಷ್ಣ ಮತ್ತೆ ಮತ್ತೆ ಅವತರಿಸ್ತಾನೆ. ಕೃಷ್ಣ ಆದೇಶ ಕೊಟ್ಟಿದ್ದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚ. ಸೊ ಕೃಷ್ಣ 5000 ವರ್ಷಗಳು ಹೇಳಿದ್ದು. ಆದ್ರೆ ಕೃಷ್ಣ ಯಾವ ಸದಾ ಅದು ವೇದಗಳ ಮಾತಿದೆ. ಆದ್ರೆ ಕಲಿಯುಗದ ಜನರು ನಾವು ಕೃಷ್ಣ ಯಾಕೆ, ಕೃಷ್ಣ ತುಂಬಾ ಅಹಂಕಾರಿ, ಅವನಿಗೆ ಶರಣಾಗತಿ ಆಗ್ಬೇಕು ಅಂತ ಹೇಳ್ತಾನೆ. ಸೊ ಹೀಗೆ ನಾವು ಕೃಷ್ಣನ ದ್ವೇಷ ಮಾಡ್ತೇವೆ. ನಾನೇ ಕೃಷ್ಣ ಅಂತ ಹೇಳ್ತೇವೆ. ನಾನೀಗ ಮಾಯೆಯಲ್ಲಿದ್ದೇನಷ್ಟೇ, ನಾನು ಇದರಿಂದ ಮುಕ್ತನಾದ್ಮೇಲೆ ನಾನು ಕೃಷ್ಣನೇ. ಸೊ ಹಾಗೆ ನಾನು ರಾಸಲೀಲೆ ಮಾಡ್ಬೋದು, ನಾನು ಅವತಾರ, ನಾನು ಒಂದು ಇಲ್ಲ. ಕೃಷ್ಣನು ಪರಮಪುರುಷನು. ಹಾಗೆ ಕೃಷ್ಣನು ಕಲಿಯುಗದಲ್ಲಿ ಭಕ್ತನಾಗಿ ವಿನಮ್ರವಾಗಿ ಕೃಷ್ಣನ ಬನ್ನಿ ದಯವಿಟ್ಟು ಕೃಷ್ಣನಿಗೆ ಶರಣಾಗತಿಯ. ಸೊ ಚೈತನ್ಯ ಮಹಾಪ್ರಭು ಅದೇ ಕೃಷ್ಣನು ಭಕ್ತನಾಗಿ ಅವರು ಬಂದು ನಮಗೆ ಈ ಶರಣಾಗತಿ ಹೇಗಾಗೋದು ಅಂತ ನಮ್ಗೆ ಚೈತನ್ಯ ಮಹಾಪ್ರಭು ತೋರಿಸ್ತಾರೆ. ಕೃಷ್ಣನೇ ಭಕ್ತನ ರೂಪ ತೋರಿಸ್ತಾರೆ. ಕೃಷ್ಣ ವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗ ಪಾರ್ಶ್ವ ಯಜ್ಞೈ ಸಂಕೀರ್ತನ ಪ್ರಾಯ ರಜತಿ ಸುಮೇಧಸ. ಸೊ ಕೃಷ್ಣನೇ ತನ್ನ ಭಕ್ತಿ ಹೇಗೆ ಮಾಡೋದು ಅಂತ ಕೃಷ್ಣ ಭಕ್ತನಾಗಿ ತೋರಿಸಿದ್ರು ಶ್ರೀ ಚೈತನ್ಯ ಮಹಾಪ್ರಭು. ಸೊ ಅದು ಶ್ರೀ ಚೈತನ್ಯ ಮಹಾಪ್ರಭು ಹಾಗೆ ತೋರಿಸಿ ಇವರಿಗೆ ಆದೇಶ, ಪುಸ್ತಕಗಳು, ಶಾಸ್ತ್ರದಿಂದ ತೋರಿಸಿ, ಶಾಸ್ತ್ರದಿಂದ ದೃಢೀಕರಣ ಮಾಡಿ ಈ ವಿಧಾನ ಏನು ಶ್ರೀ ಚೈತನ್ಯ ಮಹಾಪ್ರಭು ಭಕ್ತಿ ಮಾರ್ಗವನ್ನು ಅವರು ಪಾಲನೆ ಮಾಡ್ತಾ ಇದ್ರು, ಅವರು ಪ್ರಚಾರ ಮಾಡಿದ್ರು, ಅದನ್ನ ಪುಸ್ತಕಗಳಲ್ಲಿ ಆಧಾರದಿಂದ ತೋರಿಸಿ ಸ್ವರೂಪ ಗೋಸ್ವಾಮಿಗಳು ಮಾಡ್ತಾರೆ. ಸ್ವರೂಪ ಗೋಸ್ವಾಮಿ ಮಾಡ್ತಾರೆ. ಗುರು ಪರಂಪರೆಯಲ್ಲಿ ಪ್ರತಿಯೊಬ್ಬರು ಕೂಡ ಆಚಾರ್ಯರು ಅವರ ಗುರುಗಳನ್ನು ಅವ್ರ ಹೆಮ್ಮೆ ಹಾಗೆ ರೀತಿಯಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಸೊ ನಾನು ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಪ್ರಭುಪಾದರು ಅವ್ರ ಜೀವನದಲ್ಲಿ ಅವರ ಗುರುಗಳು ಯಾವಾಗ 1933 ಅನ್ಕೊಳ್ತೇನೆ. ಸೊ ಶಿಲ ಪ್ರಭುಪಾದ ಗುರುಗಳು ಅವರಿಗೆ ದೀಕ್ಷೆ ಕೊಟ್ಟಿರ್ತಾರೆ. ಮತ್ತೆ ಶಿಲ ಪ್ರಭುಪಾದರು ಎಷ್ಟು ಸಹಾಯ ಆಗುತ್ತೆ ಅವ್ರಿಗೆ ಸಾಧ್ಯ ಆಗುತ್ತೆ, ಯಾಕಂದ್ರೆ ಗೃಹಸ್ಥ ಜೀವನದಲ್ಲಿದ್ದಾರೆ, ಅವರ ವ್ಯಾಪಾರ ಜೀವನ ಇದೆ. ಸೊ ಶಿಲ ಪ್ರಭುಪಾದರು ಅದರಲ್ಲೂ ಪ್ರಯತ್ನ ಪಟ್ಟು ಅವರ ಗುರುವಿನ ತೃಪ್ತಿ ಮಾಡಿಸ್ತಾರೆ. ಸೊ ಒಂದು ಸಮಯ ಅವ್ರ ಗುರುವಿನ ಜನ್ಮದಿನ ವ್ಯಾಸ ಪೂಜಾ. ಸೊ ಗುರುವಿನ ಜನ್ಮದಿನವನ್ನು ನಾವು ಅವರು ವೇದವ್ಯಾಸರ ಪ್ರತಿನಿಧಿ ಆದ್ದರಿಂದ ವ್ಯಾಸ ಪೂಜಾ ಅಂತ ಆ ದಿವಸ ನಾವು ಇದು ಮಾಡ್ತೇವೆ. ಕೆಲವು ಜನ ವೇದವ್ಯಾಸರ ಜನ್ಮದಿನದಲ್ಲೇ ಗುರು ಪೂರ್ಣಿಮಾ ಅಂತ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಒಳ್ಳೇದು, ಅದಕ್ಕಿಂತ ಒಳ್ಳೇದು ನಾವು ಆಚರಿಸ್ತೇವೆ. ವೇದವ್ಯಾಸರು ಡೆಫಿನೆಟ್ಲಿ ನಮಗೆ ಗೌರವಾನ್ವಿತ ಮೂಲ ಗುರುಗಳು ಅವರು. ಸೊ ಹೀಗೆ ಅವ್ರ ಆಚರಣೆ ಮಾಡ್ತೇವೆ ನಾವು. ವೇದವ್ಯಾಸರ ಜನ್ಮದಿನವನ್ನು ವೇದವ್ಯಾಸರಿಗೆ ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ನಮ್ಮ ಗುರುವನ್ನು ನಾವು ಪ್ರಾರ್ಥನೆ ಮಾಡೋದು ಯಾಕಂದ್ರೆ ಅವರ ಜನ್ಮದಿನ. ಯಾಕಂದ್ರೆ ಅವರು ಏನು ವೇದವ್ಯಾಸರ ಜನ್ಮದಿನ ಹುಟ್ಟಿಲ್ಲ ಅಲ್ವಾ, ಅವರು ವೇದವ್ಯಾಸರು ವೇದವ್ಯಾಸರ ಅವರ ಜನ್ಮದಿನ ಹುಟ್ಟಿದ್ರು. ಅದು ವಿಶೇಷ, ಅದು ತಿಥಿ, ಅದು ಜಯಂತಿ, ಡೆಫಿನೆಟ್ಲಿ ಅದು ಜಯಂತಿ. ಕೃಷ್ಣ ಜನ್ಮಾಷ್ಟಮಿ ರೀತಿಯಲ್ಲಿ ಅದು ಕೂಡ ನಮ್ಗೆ ಮುಖ್ಯ. ಶ್ರೀರಾಮನವಮಿ ಅಂತ ಮುಖ್ಯ. ಸೊ ವೇದವ್ಯಾಸರ ಜನ್ಮದಿನ ಅಂತ ನಮ್ಗೆ ಮುಖ್ಯ. ಆದರೆ ಗುರುವಿನ ಪ್ರತಿನಿಧಿ ಅವರ ಜನ್ಮದಿನ ಕೂಡ ನಮ್ಗೆ ತುಂಬಾ ಮುಖ್ಯ. ಹೀಗೆ ಗುರು ಪರಂಪರೆಯಲ್ಲಿ ಹಾಗಾಗಿ ಅವರ ಜನ್ಮದಿನವೇ ನಮಗೆ ನಮಗೆ ವ್ಯಾಸ ಪೂಜಾ ಆ ದಿವಸ ನಮಗೆ. ಯಾಕಂದ್ರೆ ವೇದವ್ಯಾಸರ ಪ್ರತಿನಿಧಿ ಅವರು. ಸೊ ಅವರು ಹುಟ್ಟಿದ್ದು ಬಂದ ಶಿಲ ಪ್ರಭುಪಾದರು ಹುಟ್ಟಿದ್ದು ಶ್ರೀಕೃಷ್ಣನ ಮರು ದಿವಸ, ಕೃಷ್ಣನ ಜನ್ಮದಿನ ಆಗಿ ನೆಕ್ಸ್ಟ್ ದಿನ ನಂದೋತ್ಸವದಿಂದ ಶಿಲ ಪ್ರಭುಪಾದರ ನೋಡಿ ಎಷ್ಟು ವಿಶೇಷ ದಿವಸ. ಸೊ ಅದನ್ನ ನಾವು ಆಚರಿಸ್ತೇವೆ. ಅದೇ ರೀತಿ ಶಿಲ ಪ್ರಭುಪಾದ ಗುರುಗಳ ಜನ್ಮದಿನ ಇದೆ. ಸಾಮಾನ್ಯವಾಗಿ ಅದು ಒಂದೇ ಇದು ನನಗೆ ಯಾವಾಗ ವರ್ಷದಲ್ಲಿ 2 ಸಮಯದಲ್ಲಿ ತುಂಬಾ ಆಚರಣೆಗಳು ಬರುತ್ತೆ. ಜನ್ಮಾಷ್ಟಮಿ ಸುತ್ತು ಬಹಳ ಇದೆ. ಅದೇ ರೀತಿ ಶ್ರೀ ಚೈತನ್ಯ ಮಹಾಪ್ರಭು ಜನ್ಮದಿನ ಸುತ್ತು ತುಂಬಾ ಇದೆ. ಆಚಾರ್ಯರು ಜನ್ಮದಿನ ಎಲ್ಲ, ನಿತ್ಯಾನಂದ ಪ್ರಭು, ಅದ್ವೈತಾಚಾರ್ಯ, ವರಾಹದೇವ. ಸೊ ಹೀಗೆ ಅಲ್ಲೆಲ್ಲ ಒಂದು ಸೊ ಆ ಟೈಮಲ್ಲಿ ಇವ್ರದ್ದು ಬರುತ್ತೆ ಭಕ್ತಿ. ಮೊದಲಿಗೆ ಇವರಿಂದನೇ ಶುರು ಆಗುತ್ತೆ ನಮಗೆ ಫೆಬ್ರವರಿ ಸಮಯದಲ್ಲಿ. ಸೊ ಎನಿವೆ ಆ ಒಂದು 1933 ಲೋಕೇಶ್ವರ ಪ್ರಭುಪಾದರು ಅವ್ರ ಗುರುಗಳ ವ್ಯಾಸ ಪೂಜೆಯ ದಿವಸ ಬಹಳ ಚೆನ್ನಾಗಿ ಒಂದು ಪೂರ್ವಕ ನಮನಗಳನ್ನು ಅರ್ಪಿಸಿ ಅವರನ್ನ ಒಂದನ್ನು ಇದು ಮಾಡ್ತಾರೆ, ಅವರ ಗುಣಗಾನ ಮಾಡ್ತಾರೆ. ಸೊ ಅದು ಹೇಳ್ತಾರೆ ಶಿಲ ಪ್ರಭುಪಾದ ಗುರುಗಳಿಗೆ ಅದನ್ನ ಓದಿದ್ದೆ, ಅದನ್ನ ಪ್ರಾಮಾಣಿಕ ಭಾವನೆ ಶಿಲ ಪ್ರಭುಪಾದರು ಆ ಪ್ರಾರ್ಥನೆಗಳನ್ನ ಅರ್ಪಿಸಿದ್ದು, ಅವರ ಇದು ಮಾಡಿದ್ದು ಅವ್ರ ಗುರುಗಳಿಗೆ ತುಂಬಾ ಸಂತೋಷ ಆಯ್ತು. ಸೊ ಶಿಲ ಪ್ರಭುಪಾದರು ಒಂದು ಪ್ರಾಮಾಣಿಕ ಶಿಷ್ಯನಾಗಿ ಅವ್ರ ಗುರುವಿನ ಇದು ಮಾಡಿದ್ದು, ಅವ್ರಿಗೆ ನನ್ನ ಶಿಷ್ಯ ನನ್ನನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾನೆ. ಮತ್ತೆ ನನ್ನ ಏನೊಂದು ಮುಖ್ಯ ಕಾರ್ಯ, ನನ್ನ ಗುರುಗಳು ನನಗೆ ಏನ್ ಕೊಟ್ಟಿದ್ದಾರೆ ಉದ್ದೇಶ, ನನ್ನ ತಂದೆಯಾದ ಭಕ್ತಿವಿನೋದ್ ಠಾಕೂರ್ ಏನು ಕೊಟ್ಟಿದ್ದಾರೆ ಉದ್ದೇಶ. ಸೊ ನನ್ನ ಇವರು ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ ಮನಸ್ಸನ್ನು ಅಂತ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಸೊ ಹೇಳ್ತಾರೆ ಆ ಒಂದು ಇದು ಲೇಖನ ಪ್ರಭುಪಾದರು ಆ ಸಮಯದಲ್ಲಿ ಒಂದು ಕವಿತೆ ಬರೆದಿರ್ತಾರೆ. ಆ ಕವಿತೆ ಕಳೆದೋಗಿರುತ್ತೆ. ಅಂದ್ರೆ
ಕಾಲ ಸಮಯದಲ್ಲಿ ಶ್ರೀಲ ಪ್ರಭುಪಾದ ಬರೆದಿದ್ದಾರೆ. ಅವ್ರ ಗುರುಗಳು ಕೂಡ ಅದನ್ನೆಲ್ಲ ತೋರಿಸ್ತಾ ಇದ್ರು. ಯಾರು ಅವ್ರಿಗೆ ಒಂದರ ಯಾರಾದ್ರೂ ಅತಿಥಿಗಳು ಬಂದ್ರು ಕೂಡ ನೋಡಿ ನನ್ನ ಶಿಷ್ಯನ ಈ ರೀತಿ ಬರೆದಿದ್ದಾರೆ. ಶ್ರೀಲ ಪ್ರಭುಪಾದರು ಅವಾಗ ಯಾರು ಅಲ್ಲ, ಒಂದು ಸಾಧಾರಣ ಶಿಷ್ಯ. ಯಾಕಂದ್ರೆ ಎಷ್ಟೋ ಜನ ಶಿಷ್ಯರಿದ್ರು ಅವ್ರಿಗೆ, 14,000 ಶಿಷ್ಯರು ಶ್ರೀಲ ಪ್ರಭುಪಾದ ಗೃಹಸ್ಥ ಜೀವನದಲ್ಲಿದ್ದಾರೆ. ಆದರೂ ಅವರು ಎಷ್ಟು ಗುರುತಿಸಿದ್ರು, ಎಷ್ಟು ಅದರಿಂದ ಅವ್ರಿಗೆ ಹೆಮ್ಮೆ ಇತ್ತು ಅಂದ್ರೆ ಈ ವ್ಯಕ್ತಿ ನನ್ನ ಇದನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ನಾನು ಯಾಕೆ ನನ್ನ ಏನ್ ಚಟುವಟಿಕೆಗಳು ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಅವರು ಅಲ್ಲಿ ಆ ಕವಿತೆಯನ್ನ ತೋರಿಸ್ತಾ ಇದ್ದಾರೆ. ನಂತರ ಅವ್ರು ಶ್ರೀಲ ಪ್ರಭುಪಾದ ಅವ್ರು ಆಜ್ಞೆ ಕೊಟ್ಟಿದ್ದ ಪ್ರಭುಪಾದ ಗುರುಗಳು ಇವರಿಗೆ ಇವರಿಗೆಲ್ಲ ಇವರು ಏನಕ್ಕೆ ಬರೆದ್ರು ಕೂಡ ಇವರು ಒಳ್ಳೆ ಪ್ರಭುಪಾದರ ಬಗ್ಗೆ ಅವ್ರ ಗುರುಗಳಿದ್ದು ಇವರು ಅರ್ಥ ಮಾಡ್ಕೊಂಡಿದ್ದಾರೆ ತತ್ವವನ್ನು. ಮತ್ತೆ ಇವರು ಕೃಷ್ಣ ಭಕ್ತಿ ಪ್ರಚಾರ ಮಾಡ್ಲಿಕ್ಕೆ ಇವರು ಅರ್ಹರು. ಅವ್ರು ಗುರುತಿಸಿದ್ರು ಗುರುಗಳು ಗೊತ್ತು ಅವ್ರಿಗೆ ಮುಂದೆ ತುಂಬಾ ದೊಡ್ಡ ಇದು ಕಾರ್ಯ ಮಾಡ್ತಾರೆ ಇವರು ಅಂತ ಗೊತ್ತು ತ್ರಿಕಾಲದಿಂದ. ಹಾಗೆ ಇವ್ರು ಏನ್ ಬರೆದ್ರು ಕೂಡ ಅದನ್ನ ಮುದ್ರಣ ಮಾಡಿ, ಇಲ್ಲಾಂದ್ರೆ ಸಾಧಾರಣವಾಗಿ ಏನಾದ್ರು ಬರೆದ್ರೆ ಯಾವ್ದಾದ್ರು ಒಂದು ಮ್ಯಾಗ್ಝಿನ್ ಇತ್ತು, ಹಾರ್ಮೋನಿಸ್ಟ್ ಆ ಸಮಯ. ಈಗ ಬ್ಯಾಕ್ ಟು ಗಾಡ್ ಶ್ರೀಲ ಪ್ರಭುಪಾದ ಮಾಡಿದ್ದು. ಸೊ ಆ ರೀತಿ ಅವ್ರ ಸಮಯದಲ್ಲಿ ಯಾರು ಬರೆದ್ರೆ ಅದು ಚೆಕಿಂಗ್ ಮಾಡ್ಬೇಕು, ಅದು ಮತ್ತೆ ಎಡಿಟಿಂಗ್ ಮಾಡ್ಬೇಕು, ಅದೆಲ್ಲ ಇರುತ್ತೆ. ಆಮೇಲೆ ಹೆಚ್ಚಾಗಿ ಹೇಳ್ತಾರೆ ಅವ್ರ ಎಲ್ಲ ಶಿಷ್ಯರನ್ನು ಪ್ರೋತ್ಸಾಹಿಸ್ತಾ ಇದ್ರು. ಎಷ್ಟು ಬಾರಿ ಅವರು ಕೃಷ್ಣ ಹೇಳಿದ್ದಾರೆ, ಚೈತನ್ಯ ಹೇಳಿದ್ದಾರೆ, ಅದು ನೋಡ್ತಾ ಇರುತ್ತೆ ಹೆಚ್ಚಾಗಿ ಅವರು. ಓಕೆ ಆಯ್ತು ಪ್ರಿಂಟ್ ಮಾಡಿ ಎಲ್ಲರೂ ಅವರು ಪ್ರೋತ್ಸಾಹಿಸ್ತಾರೆ ಅವ್ರನ್ನ. ಆದ್ರೆ ಪ್ರಭುಪಾದರನ್ನು ವಿಶೇಷವಾಗಿದ್ರೆ ಅವರು ಅದು ಕೂಡ ನೋಡೋದು ಬೇಡ, ಚೆಕ್ ಮಾಡೋದು ಬೇಡ, ಏನು ಬೇಡ, ಅವ್ರು ಏನ್ ಬರೆದ್ರು ಕೂಡ ಮುದ್ರಣ ಅದನ್ನ ಪ್ರಿಂಟ್. ಹೀಗೆ ಪ್ರಭುಪಾದರು ಗುರುಗಳಿಗೆ ಆತರ ಮೆಚ್ಚಿಸಿದವರು ಅವಾಗ್ಲೇ ಆ ಸಮಯದಲ್ಲಿ. ಇನ್ನ ಇದು ಬಹಳ ಇನ್ಸ್ಟೆನ್ಸಸ್ ಇದೆ. ಮತ್ತೆ ಹೇಳ್ತಾರೆ ಅದೇ ಇದನ್ನು ಇದು ಕವಿತೆ ಏನು ಪ್ರಭುಪಾದ ಬರೆದಿದ್ರು ಅವ್ರ ಗುರುಗಳ ಅದನ್ನ 30 ವರ್ಷಗಳ ನಂತರ 1968 ಯಾವಾಗ ಪ್ರಭುಪಾದ ಶಿಷ್ಯರು ಪ್ರಚಾರ ಮಾಡುವಾಗ ಕೆನಡಾದಲ್ಲೂ ಇಂಗ್ಲೆಂಡ್ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ನಾನು ತಪ್ಪಿದ್ರೆ ತಿದ್ದಿ, ಒಂದು ಲೈಬ್ರರಿನೇ ಇರ್ಬೇಕು, ಲೈಬ್ರರಿ ಅಲ್ಲಿ ಈ ಪ್ರತಿ ಯಾರು ಅವ್ರ ಗುರುಗಳ ಸಮಯದಲ್ಲಿ 1930ರಲ್ಲಿ ಆ ಮ್ಯಾಗಝಿನ್ ಮುದ್ರಣ ಆಗ್ತಾ ಇತ್ತು, ಅದನ್ನ ಇವ್ರು ವಿಶ್ವಾದ್ಯಂತ ಕೂಡ ಕೆಲವು ಕಾಪಿಗಳು ಪ್ರತಿ ಕಳಿಸ್ತಾ ಇದ್ದಾರೆ. ಆ ಕಾಪೀಸ್ ನೋಡಿ. ಸೊ ಕಳಿಸೋದ್ರಲ್ಲಿ ಆ ಲೈಬ್ರರಿಯಲ್ಲಿ ಶಿಷ್ಯರಿಗೆ ಸಿಕ್ತು. ಸೊ ಪ್ರಭುಪಾದಗೆ ತುಂಬಾ ಸಂತೋಷ ಆಗುತ್ತೆ. ನಾನು ಅನ್ಕೊಂಡೆ ಕಳ್ಕೊಂಡ್ಬಿಟ್ಟೆ, ನನ್ನ ಗುರುಗೋಸ್ಕರ ಬರೆದಿದ್ದೀನಿ ನಾನು, ಅವ್ರಿಗೂ ಮೆಚ್ಚುಗೆ ಆಗಿದೆ, ಆದ್ರೆ ಆ ಕವನ ಇಲ್ಲ. ಸೊ ಅದು ಎಕ್ಸಾಕ್ಟ್ ಕವನ ಅಂದ್ರೆ ಪ್ರಭುಪಾದಕ್ಕೆ ನೆನಪಿದೆ, ಬಟ್ ಸ್ಟಿಲ್ ಮತ್ತೆ ಅದ್ರ ಎಕ್ಸಾಕ್ಟ್ ಇದೆಲ್ಲ ಕೂಡ ಪ್ರಭುಪಾದ ಇಂಪರ್ಸನಲ್ ಕೆಲಾಮಿಟಿ thou hast proved absolute sentient. ಸೊ ಬಹಳ ಚೆನ್ನಾಗಿದೆ ಶಿವಪ್ರಭುಪಾದ. ನನಗೆ 1-2 ಲೈನ್ಗಳು ಬರುತ್ತೆ ಅಷ್ಟೇ, ಯಾವಾಗ ನಾವು ಅದನ್ನ ಇಲ್ಲಿ ಶೇರ್ ಮಾಡಿ ಓದೋಣ ಅದನ್ನ. ಸೊ ಅಂದ್ರೆ ಅವ್ರ ಗುರುಗಳು ಪ್ರಭುಪಾದರು ನಿರ್ವಿಶೇಷ ಶೂನ್ಯವಾದಿ, ಪಾಶ್ಚಾತ್ಯ ದೇಶ ತಾರೆ. ಈ ಒಂಥರ ಈ ಭೌತಿಕ ಜಗತ್ತು ಅಂದ್ರೆ ನಾವು ಒಂದು ನಿರಾಕಾರ ಸ್ವರೂಪ, ಈ ಕೃಷ್ಣ ಬೇಡ ನಮ್ಗೆ, ಕೃಷ್ಣ ಬಿಟ್ಟು ಎಲ್ಲ ಬೇಕು ನಮ್ಗೆ, ಎಲ್ಲ ಹೊತ್ತು ನಮ್ಮ ಸ್ವಾರ್ಥಕ್ಕೆ ಬೇಕು. ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ನಾನೇ ಲೀನನಾಗ್ಬಿಡ್ತೇನೆ ಭಗವಂತನಿಗೆ, ಎಲ್ಲವೂ ಕೃಷ್ಣನದೇ, ಆದ್ರೆ ನಮಗೆ ಕೃಷ್ಣ ಕಾಣಿಸೋದಿಲ್ಲ. ಸೊ ಅವರು ಬಂದದ್ದು ಇಲ್ಲ, ಪರಮ ಪುರುಷ ಅವನು ವ್ಯಕ್ತಿ, ಅವನು ಕೃಷ್ಣ. ಅದನ್ನು ಸಾಬೀತು ಮಾಡ್ಲಿಕ್ಕೆ, ನಿರೂಪಿಸ್ಲಿಕ್ಕೆ ಅವರ ಕಾರ್ಯ. ಶ್ರೀಲ ಪ್ರಭುಪಾದರು ಅದೇ ರೀತಿಯಲ್ಲಿ ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡಿದ್ರು. ಕೃಷ್ಣ ಶಕ್ತಿ ವಿನ ತಾರೇನಾಹ ಪ್ರಭರ್ತನ. ಸೊ ಇದು ಅವರು ಶ್ರೀಲ ಪ್ರಭುಪಾದರು ಮಾಡಿದ್ದು, ಅವರನ್ನ ಮೆಚ್ಚಿಸಿದ್ರು. ಸೊ ಒಂದ್ ಕಡೆ ಪ್ರಭುಪಾದ ಲೆಕ್ಚರ್ ಅಲ್ಲಿ ಹೇಳ್ತಾರೆ ಶಿಷ್ಯರಿಗೆ, ಐ ಡಿಡ್ ಇಟ್. ಸೊ ನಾನು ಮಾಡಿದೆ, ನಾನು ಸಾಧಿಸಿದೆ. ನಾನು ಏನ್ ಸಾಧಿಸಿದೆ? ಐ ನಾಟ್ ಪ್ರೌಡ್. ಪ್ರಭುಪಾದ ಹೇಳ್ತಾರೆ, ನಾನು ಅದರಿಂದ ಅಹಂಕಾರ ಇದು ನಾನೇನೋ ಮಾಡ್ಬಿಟ್ಟೆ ಅಂತಲ್ಲ, ಆದ್ರೆ ಕೃಷ್ಣನ ಕೃಪೆ, ನನ್ನ ಗುರುಗಳ ಕೃಪೆ. ಸೊ ನಾನು ಅವರನ್ನು ಮೆಚ್ಚಿಸಿದೆ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದಾನ್ ನಗತಿತ್ತು. ಸೊ ನಾವು ಗುರು ಪೂಜೆ, ಶ್ರೀಲ ಪ್ರಭುಪಾದ ಗುರು ಪೂಜೆ ಹಾಡ್ತೇವೆ ಡೈಲಿ. ಸೊ ಅವ್ರನ್ನ ಸ್ಮರಿಸ್ತೇವೆ. ಅವ್ರಿಗೆ ಶ್ರೀ ಗುರು ಚರಣ ಪದ್ಮ ಕೇವಲ ಬಕಾತಿ ಸದ್ಮ, ಗುರುಮುಖ ಪದ್ಮ ವಾಕ್ಯ ಚಿತ್ತಿತೆ ಕೊರಿಯ ಐಕ್ಯ, ಶ್ರೀ ಗುರು ಚರಣೆ ರತಿ ಏಸೆ ಉತ್ತಮ ಗತಿ. ಸೊ ಆಕ್ಚುಲಿ ನಮ್ಮ ಗುರು ಪರಂಪರೆಯಲ್ಲಿ ನಮ್ಮ ಸದ್ಯ ಗುರು ಮಹಾರಾಜರು, ದೀಕ್ಷಾ ಗುರು, ಶಿಕ್ಷಾ ಗುರುಗಳು, ಮತ್ತೆ ಮುಖ್ಯ ಶಿಕ್ಷಕರು ಆದ ಶ್ರೀಲ ಪ್ರಭುಪಾದರು, ಮತ್ತೆ ಹಾಗೆ ಗುರು ಪರಂಪರೆ ಎಲ್ಲರೂ ನಾವು ಮೆಚ್ಚುಗೆ ಮಾಡೋದು ನಮ್ಮ ಜೀವನದ ಧ್ಯೇಯ. ಅದು ಬಿಟ್ಟು ನಮಗೆ ಇನ್ನೇನು ಕೂಡ ಇದಿಲ್ಲ. ನಮ್ಮ ಧ್ಯೇಯ ಅದೇ. ಅವ್ರನ್ನ ಹೇಗೆ ಮೆಚ್ಚಿಸೋದು, ಹೇಗೋ ನಮ್ಗೆ ಅರ್ಹತೆ ಇಲ್ಲ, ನಮಗೆ ಶಕ್ತಿ ಇಲ್ಲ, ನಮಗೆ ಜ್ಞಾನ ಇಲ್ಲ ನಮಗೆ, ಆದರೂ ಕೃಷ್ಣ ನನ್ನ ಪ್ರಯತ್ನ, ಅವ್ರನ್ನ ಮೆಚ್ಚಿಸೋದು ನಮ್ಮ ಇನ್ಫ್ಯಾಕ್ಟ್ ಇಲ್ಲಿಗೆ ಬೇರೆ ಸನ್ನಿವೇಶಗಳು. ಯುಧಿಷ್ಠಿರ್ ಮಹಾರಾಜರು ಕೇಳ್ತಾ ಇರ್ತಾರೆ, ಯಾರದಿಂದ ಕೇಳ್ತಾ ಇರ್ತಾರೆ, ಪರೀಕ್ಷಿತ್ ಮಹಾರಾಜರ ಜನ್ಮ ಆಗಿರುತ್ತೆ. ಜನ್ಮ ಆದಾಗ ಇವ್ರು ಬರ್ತಾರೆ, ಜ್ಯೋತಿಷ್ಯರು ಬರ್ತಾರೆ, ಬ್ರಾಹ್ಮಣರು. ಅವರು ಜ್ಯೋತಿಷ್ ಶಾಸ್ತ್ರದಿಂದ ಹೇಳ್ತಾ ಇರ್ತಾರೆ, ಓ ನಿನ್ನ ಮೊಮ್ಮಗ ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ಅವನು ಹೀಗೆ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ ಅಂದ್ರೆ
ಅವನು ಧರ್ಮಿಷ್ಠರಲ್ಲಿ ಅವನು ಇವರ ರೀತಿ ಎಲ್ಲ ಉದಾಹರಣೆ ಅದು ಅಧ್ಯಯನ ಇದೆ, ನನಗೆ ಅಷ್ಟು ನೆನಪು ಇಲ್ಲ. ಅವರು ಹೋಲಿಕೆ ಮಾಡ್ತಾರೆ ಬ್ರಹ್ಮನ ರೀತಿಯಲ್ಲಿ. ಬ್ರಹ್ಮನು ಹೇಗೆ ಸದಾ ಒಂದು ಸಮತೆಯಲ್ಲಿ ಇರ್ತಾರೆ, ಸಮತೋಲನದಲ್ಲಿ ಇರ್ತಾರೆ ಅವರು, ಸಮತೋಲನ ಅವ್ರಿಗೆ ಇದಾಗೋದಿಲ್ಲ ಅವನು. ಸೊ ಇಲ್ಲ ಶ್ರೀರಾಮಚಂದ್ರನಾಗಿ ಅವನು, ಶ್ರೀರಾಮಚಂದ್ರ ಭಗವಂತನು. ಸೊ ಹಾಗೆ ಒಂದೊಂದು ಗುಣಗಳು ಅವ್ರನ್ನ ಹೇಳಿ ಇವರ ರೀತಿ ಅವನು ದಾನವಾಗಿ ಅವನು ಶಿಬಿ ಚಕ್ರವರ್ತಿ ಇರೋ ರೀತಿಯಲ್ಲಿ, ಅವನು ಪರಾಕ್ರಮದಲ್ಲಿ ಇವರ ರೀತಿಯಲ್ಲಿ, ಅವನು ಕೀರ್ತಿಯಲ್ಲಿ ಇವರ ರೀತಿಯಲ್ಲಿ, ಅವನು ಧರ್ಮದಲ್ಲಿ ಇವರ ರೀತಿಯಲ್ಲಿ, ಹೀಗೆ ಒಬ್ಬೊಬ್ಬರು ಹಿಂದೆ ಗಣ್ಯ ವ್ಯಕ್ತಿಗಳನ್ನು ಅವರು ಹೇಳ್ತಾರೆ. ಪರೀಕ್ಷಿತ್ ಮಹಾರಾಜರು ಅದರ ಮಟ್ಟಕ್ಕೆ ಅವನು ನಿನ್ನ ಮೊಮ್ಮಗನು ಬೆಳೆದು ಆ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾನೆ. ಸೊ ಡೆಫಿನೆಟ್ಲಿ ಯುಧಿಷ್ಠಿರ ಮಹಾರಾಜರಿಗೆ ನನ್ನ ಮೊಮ್ಮಗ ನನ್ನ ನಂತರ ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾನೆ ಅಂತ ತುಂಬಾ ಹೆಮ್ಮೆ. ಅದನ್ನು ಮತ್ತೆ ಇನ್ನೂ ಪ್ರಶ್ನೆ ಕೇಳ್ತಾರೆ ಅವರು. ಸೊ ಇವರು ನನ್ನ ಇದ್ರ ಜೊತೆಗೆ ಇನ್ನೂ ಅವರು ಹೆಚ್ಚು ಕಾಳಜಿ ಅಂದ್ರೆ, ಸೊ ನಾನು ಈ ಭರತ ವಂಶದಲ್ಲಿ ಬಂದವನು, ನಾನು ಹಿಂದೆ ನಮ್ಮ ತಂದೆ ಪಾಂಡು, ಅವರ ತಂದೆ ಭೀಷ್ಮ ಪಿತಾಮಹರೆಲ್ಲ ಇರೋರು, ಭರತ ವಂಶ ಇವರ ವಂಶದ ಇದನ್ನು ಅವರು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾರ, ಅದೇ ಆ ಹೆಸರು ಯಾವ ಕೀರ್ತಿ ಆ ಹಿಂದೆ ರಾಜರು ಇಟ್ಟಿದ್ದಾರೆ ಅದರ ಪ್ರಕಾರವಾಗಿ ಇರ್ತಾರ ಇವರು. ಸೊ ಮೊದಲಿಗೆ ನಂಗೆ ಅದು ತಿಳಿಸಿ ನೀವು, ಇದೆಲ್ಲ ಮತ್ತೆ ಅವ್ರ ಗುಣಗಳು ಇರ್ಲಿ, ಅದು ಅವರು ಇದನ್ನು ವಂಶದ ಇದನ್ನು ಸರಿಯಾಗಿ ಇಟ್ಕೊಳ್ತಾರೆ. ಸೊ ಹಾಗೆ ನಾವು ಕೂಡ ಈ ಶಿಲಾ ಪ್ರಭುಪಾದರ ಇದರಲ್ಲಿ ಬರೋದು ಇಸ್ಕಾನ್ ಸಂಸ್ಥೆ ಇದು. ಸೊ ನಮ್ಮ ನಡವಳಿಕೆ ಹಾಗೆ ನಮ್ಗೆ ಇವರಿಗೆ ತೃಪ್ತಿ ಆಗ್ತದೆ. ಶಿಲಾ ಪ್ರಭುಪಾದರಿಗೆ ನಮ್ಮನ್ನು ನೋಡಿ ಗೌರವ ಇದಿರ್ಬೇಕು, ಗರ್ವ ಇರ್ಬೇಕು. ಶಿಲಾ ಪ್ರಭುಪಾದರಾಗ್ಬೋದು, ಅವ್ರ ಗುರುಗಳಾಗ್ಬೋದು, ಅವರ ಗುರುಗಳಾಗ್ಬೋದು, ನಮ್ಮ ಗುರುಗಳಾಗ್ಬೋದು, ಎಲ್ಲರೂ ಗುರುಮಾರ್ ಪ್ರತಿಯೊಬ್ಬರು ಅವರು ಹೆಮ್ಮೆ ಆಗುವ ರೀತಿಯಲ್ಲಿ ನಾವು ಮಾಡ್ಬೇಕು. ಹೇಳ್ತಾರೆ ಯುಧಿಷ್ಠಿರ ಮಹಾರಾಜ, ಯುಧಿಷ್ಠಿರ ಏನ್ ಹೇಳ್ತಾರೆ, ಇವನು ಅವರನ್ನು ಪಾಲಿಸ್ತಾನ, ನಮ್ಮ ಹಿಂದೆಯ ನಮ್ಮ ಪೀಳಿಗೆ ಅದರ ಕೀರ್ತಿಯನ್ನು ಉಳಿಸ್ಕೊಂಡ್ ಬರ್ತಾನ, ಅವನ ಹೆಸರನ್ನು ಉಳಿಸ್ಕೊಂಡ್ ಬರ್ತಾನ ಅಂತ ಕೇಳ್ತಾರೆ. ಸೊ ಅದು ಮುಖ್ಯ. ಹಾಗೆ ನಾವು ನಮ್ಮ ಚಟುವಟಿಕೆಗಳನ್ನು ನಾವು ಅನ್ವೇಷಿಸೋದು, ನಾವು ಪ್ರತಿಯೊಬ್ಬರು ಕೂಡ ನಾವು ನಮ್ಮ ಮನಸ್ಸು ಇಚ್ಛೆ ಇದೆ, ಮನಸ್ಸನ್ನ ಲೆಕ್ಕಾಚಾರ ಏನೇನೋ ಇದೆ. ಸೊ ಇದಕ್ಕೆ ನಾವು ಒಳಗಾಗ್ತಾವ. ಮನಸ್ಸೇ ನಮ್ಮ ಶತ್ರು, ಈ ಮನಸ್ಸೇ ನಮ್ಮ ಭಯ. ಸೊ ನಮ್ಮ ಪ್ರತಿಯೊಂದು ಚಟುವಟಿಕೆ ಅಂದ್ರೆ ನಾವು ನಮ್ಮ ಕಾರ್ಯಗಳು ಮಾಡ್ತೇವೆ, ಇಲ್ಲ ಅಂದ್ರೆ ನಾವು ಬಾಯಿನಲ್ಲಿ ಕೂಡ ಮಾತಾಡೋದು, ಬಾಯಲ್ಲೂ ಕೂಡ ನಾವು ನಮ್ಮ ಇದು ಮಾಡ್ಬೇಕು. ಮನಸ್ಸನ್ನು ಕೂಡ ನಾವು ಆಕ್ಚುಲಿ ಮನಸ್ಸಿನಲ್ಲಿ ಒಳ್ಳೇದು ಯೋಚನೆ ಮಾಡಿ ಪ್ರತಿಯೊಬ್ಬರಿಗೂ ನಾವು ಹೇಳ್ತಾರೆ, ಪ್ರಭುಪಾದ ಗುರುಗಳು ಹೇಳ್ತಾರೆ, ಲೆಟ್ ಮಿ ಡಿಸೈರ್ ದ ನಮಗೆ ತೋರಿಸ್ಕೊಟ್ಟಿದ್ದವು, ಲೆಟ್ ಮಿ ಡಿಸೈರ್ ದ ಹೈಯೆಸ್ಟ್ ಗುಡ್ ಫಾರ್ ಮೈ ಬಿಟ್ಟರೆಸ್ಟ್ ಎನಿಮಿ. ಸೊ ಪ್ರಭುಪಾದ ಗುರುಗಳು ಏನ್ ಹೇಳೋದವರು, ನನ್ನ ಅಷ್ಟು ಶತ್ರು ಒಂದ್ಸಲ ಆಗ್ಬಿಡ್ತಾರೆ. ಹೇಗೆ ಸಮಾಜ ಹಾಗೆ ನಾವು ನಡೆಸೋ ಸಮಾಜದಲ್ಲಿ ಒಬ್ಬರು ನಮ್ಗೆಲ್ಲರೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಕೆಲವರು ನಮ್ಮನ್ನ ಅಪಾರ್ಥ ಮಾಡ್ಕೊಳ್ತಾರೋ, ಇಲ್ಲಾಂದ್ರೆ ನಮ್ಮ ಕರ್ಮವೇ ಹಾಗೆ ಅವ್ರಿಗೆ ಆ ರೀತಿ ಒಂದು ಅಪಾರ್ಥ ಮಾಡಿಸುತ್ತೋ ಏನೋ ಆಗಿ ಅವ್ರು ನಮ್ಗೆ ವೈರಿಗಳಾಗ್ಬೋದು. ಇಲ್ಲ ನಮ್ಮ ಚಟುವಟಿಕೆಗಳಲ್ಲಿ ನಾನು ಇನ್ನೊಬ್ಬರಿಗೆ ಹಿಂದೆ ಜನ್ಮದಲ್ಲಿ ಅವ್ರ ವೈರಿ ಆಗಿದೆ, ಈ ಜನ್ಮದಲ್ಲಿ ಕೃಷ್ಣ ಅವರನ್ನ ವೈರಿ ಮಾಡಿಸ್ತಾರೆ. ಅದ್ರಲ್ಲಿಂದ ಏನು ಸರಿ ಇಲ್ಲ. ನಾನು ಏನು ಈ ಜನ್ಮದಲ್ಲಿ ಯಾಕೆ ಇವ್ರೀಗ ಮಾಡ್ತಾರೆ, ಇಲ್ಲ ನಾನು ಹೋದ ಜನ್ಮದಲ್ಲಿ ಏನೋ ಮಾಡಿದ್ದೀನಿ, ಅವ್ರಿಗೆ ನಾನು ತೊಂದರೆ ಕೊಟ್ಟಿದ್ದೀನಿ, ಅವ್ರಿಗೆ ಕಿರುಕುಳ ಕೊಟ್ಟಿದ್ದೀನಿ, ಅವ್ರಿಗೆ ಮನಸ್ತಾಪ ಮಾಡಿ. ಸೊ ಎನಿವೆ ಹಾಗಾಗಿ ಸೊ ಹೇಳೋದು ಭಕ್ತಿ ಹೇಳೋದು, ನನ್ನ ಅಷ್ಟು ಯಾರಾದ್ರೂ ಹತ್ರ ಇದ್ದರೂ ಅವರಿಗೆ ನಾನು ಪರಮ ಇದನ್ನು ನಾನು ಅಪೇಕ್ಷಿಸಲಿ ಹೇಳ್ತಾರೆ. ಈ ಭಾವನೆಯನ್ನು ನಾವು ಬೆಳೆಸ್ಬೇಕು. ಇದನ್ನ ಸಾಧನೆಯನ್ನು ಕೂಡ ನಾವು ಆ ರೀತಿ ನಾವು ಅಂದ್ರೆ ಅವ್ರಿಗೆ ಈಗ ಆಯ್ತಾ ಹಾಗೆ ಆಗ್ಬೇಕು. ಅವ್ರಿಗೆ ನಾನು ಹೇಳ್ದೆ ನೋಡಿ, ನಾನು ಆ ವ್ಯಕ್ತಿ ಹೀಗೆ ಅಂತ ಹೇಳ್ದೆ, ಇವಾಗ ಸಾಬೀತಾಗ್ಲಿಲ್ವಾ, ಈಗ ನೀವು ನೋಡಿದ್ರೆ ನೀವೆಲ್ಲ ನನ್ನ ಮಾತು ಕೇಳಿಲ್ಲ ನೀವು, ಈಗ ನೋಡಿ ಈಗ ನಾನು ಹೇಳಿದ್ದು ಸರಿನಾ ಇಲ್ವಾ, ಹೀಗೆ ನಾವು ನಮ್ಮ ಇದನ್ನ ಮಾಡ್ತಿಲ್ಲ. ಇದಲ್ಲ ನಮ್ಮ ಬೆಳವಣಿಗೆ ಅಂದ್ರೆ ನಮ್ಮ ಯಾರು ಅಷ್ಟು ಇದ್ದಿದ್ರು ದೇಶಗಳಿದ್ರು ನಾವು ಅವ್ರಿಗೂ ಒಳ್ಳೇದನ್ನ ನಾವು ಬಯಸ್ಬೇಕು. ಸೊ ಇದೆಲ್ಲ ನಮಗೆ ಇದು ಮುಕ್ತ ಪುರುಷರ ಇದು ಮನಸ್ಥಿತಿ. ಆದರೂ ಎನಿವೆ ನಮಗೆ ಶಿಕ್ಷಣ ಕೊಟ್ಟಿದ್ದಾರೆ, ನಾವು ಕೂಡ ಪ್ರಯತ್ನ ಪಡ್ಬೇಕು. ಸಾಧನೆಯಲ್ಲಿ ಕೂಡ ನಾವು ಪ್ರಯತ್ನ ಪಡ್ಬೇಕು. ಸೊ ನಮ್ಮ ಮನಸ್ಸಿನಲ್ಲಿ ನಾವು ಒಬ್ಬರಿಗೆ ಒಳ್ಳೇದು ಯೋಚನೆ ಮಾಡೋದಾಗ್ಲಿ, ಆದ್ರೆ ಮಾತಿನಿಲ್ಲಾದ್ರೆ ನಾವು ಅವ್ರು ಮಾತಾಡೋದು. ಭಗವದ್ಗೀತೆ ಕೃಷ್ಣ ಹೇಳ್ತಾರೆ ನಮಗೆ 17ನೇ ಅಧ್ಯಾಯದಲ್ಲಿ, ಮನಸ್ಸಿನ ಇದು ಬಾಯಿಯ ತಪಸ್ಸೆ ಅಂತ ಹೇಳ್ತಾರೆ. ವಾಕ್ ಸೊ ತಪಸ್ಸೆ ಮಾಡೋದ್ರೆ ಮನಸ್ಸಿನಲ್ಲಿ ಮಾಡೋದು, ಬಾಯಿಯಿಂದ ಮಾಡೋದು, ದೇಹದಿಂದ ಮಾಡೋದು. ಸೊ ಬಾಯಿಯ ತಪಸ್ಸೆ ಅಂದ್ರೆ ನಾವು ಇದರ ನಿಯಂತ್ರಣದಲ್ಲಿ ಇರುತ್ತೆ. ಬಾಯಿ ನಿಯಂತ್ರಣದಲ್ಲಿ ಇರುತ್ತೆ. ಭಗವಂತ ಬಾಯಿ ಕೊಟ್ಟಿದ್ದಾನೆ ಅಂತ ನಾನು ಹೇಗೆ ಬೇಕಾದ್ರೂ ನಾಲ್ಗೇನು ಹೇಳೋದಿಲ್ಲ. ಈಗ ಭಗವಂತನ ನಾಲ್ಗೆ ಶಕ್ತಿ ಕೊಟ್ಟಿದ್ದಾನೆ, ಭಗವಂತನ ನಾಲ್ಗೆ ಶಕ್ತಿ ಕೊಟ್ಬಿಟ್ರೆ ನಾನು ಇದಾಗ್ಬಿಡ್ತೀನಿ. ನಾನೇನ್ ಹೇಳೋದು, ನಾನು ಅದನ್ನ ಆ ಹರೇ ಕೃಷ್ಣ ಹೇಳಕ್ಕೂ ಆಗೋದಿಲ್ಲ. ಸೊ ಈ ಕೃಷ್ಣ ನಾಲ್ಗೆ ಕೊಟ್ಟಿದ್ದಾನೆ, ಈ ನಾಲ್ಗೆ ಕೊಟ್ಟದ್ದು ಕೃಷ್ಣನನ್ನು ನಾನು ಕೃಷ್ಣನಮ್ಮನ್ನು ಹೇಳ್ಬೇಕು, ಕೃಷ್ಣನನ್ನು ಗುಣಗಾನ ಮಾಡ್ಬೇಕು, ಕೃಷ್ಣನ ಭಕ್ತರನ್ನು ಗುಣಗಾನ ಮಾಡ್ಬೇಕು ನಾನು. ಮತ್ತೆ ಕೃಷ್ಣನ ಭಕ್ತರನ್ನು ಮೆಚ್ಚುಗೆ ಮಾಡಲಿಕ್ಕೆ ನನ್ನ ನಾಲ್ಗೆಯನ್ನು ನಾನು ಉಪಯೋಗಿಸ್ಬೇಕು. ಸೊ ಎನಿವೆ, ಸೊ ಇಲ್ಲಿ
ಯುಧಿಷ್ಠಿರ ಮಹಾರಾಜರು ಪರೀಕ್ಷಿತರ ಮಹಾರಾಜರ ಬಗ್ಗೆ ತನ್ನ ಮೊಮ್ಮಗನ ಬಗ್ಗೆ ಅವರು ಯುಧಿಷ್ಠಿರಿಗೆ ಕೇಳಿದ್ರು. ಅವರು ಆ ಬ್ರಾಹ್ಮಣರಿಗೆ ಕೇಳಿದ್ರು, ಓ ನನ್ನ ವಂಶ ಪಾರಂಪರೆಯನ್ನು ಉಳಿಸ್ತಾನ, ಆ ಹೆಸರನ್ನು ಉಳಿಸ್ತಾನ, ಅದ್ರ ಪ್ರತಿನಿಧವಾಗಿ ಇರ್ತಾನ ಏನು? ಅದು ಮುಖ್ಯ. ಆದ್ರೆ ಪರೀಕ್ಷಿತ್ ಮಹಾರಾಜರು ಅವರು ಕೂಡ ಅವರ ಭಾವನೆ ನೋಡಿ, ಅವ್ರ ಭಾವನೆ ನಂತರ ಅವ್ರಿಗೆ ಕೊನೆಗೆ ಶುಕಮುನಿಗಳು ನೋಡಿದಾಗ ಅವ್ರು ಹೇಳ್ತಾರೆ, ಓ ನಾನೊಂದು ಕ್ಷತ್ರ ಬಂಧು, ನಾನು ಆ ಭರತ ವಂಶಕ್ಕೆ ಹೆಸರಿಗೆ ತಕ್ಕವನಲ್ಲ, ನಾನು ಒಂದು ಬ್ರಾಹ್ಮಣರಿಗೆ ನಾನು ಈ ರೀತಿ ಒಂದು ಅಗೌರವ ಮಾಡಿದವನ್ನ. ಸೊ ನಾನು ಕ್ಷತ್ರಿಯನೂ ಅಲ್ಲ, ನಾನು ಕ್ಷತ್ರ ಬಂಧು. ಆದರೆ ಕೃಷ್ಣನು ಪರಮಪುರುಷ, ನನಗೆ ಹೇಗೋ ಸಂಬಂಧ ಇದೆ, ರಕ್ತ ಸಂಬಂಧ ಇದೆ. ನನ್ನ ಅಜ್ಜ, ನನ್ನ ತಾಯಿ, ನನ್ನ ಅಜ್ಜಿ ಇವರೆಲ್ಲ ಯಾರು? ಕೃಷ್ಣ, ಸುಭದ್ರ, ಅರ್ಜುನ. ಸೊ ಇವರ ಸಂಬಂಧ ಇರೋದ್ರಿಂದ, ವಿಶೇಷವಾಗಿ ಅವರನ್ನು ಅರ್ಜುನ, ಪಾಂಡವರು. ಸೊ ಅವರ ನನ್ನ ರಕ್ತ ಸಂಬಂಧ ಇರೋದ್ರಿಂದ, ಹಾಗಾಗಿ ಕೃಷ್ಣನು ಪರಮಪುರುಷನು ನನ್ನ ಮೇಲೆ ಇಷ್ಟು ಕರುಣೆಯಿಂದ ಈ ರೀತಿಯ ಒಂದು ಸೌಭಾಗ್ಯ ಶುಕಮುನಿಗಳಂತ ಆಚಾರ್ಯರು ಅವರ ಭಕ್ತರನ್ನು ನನ್ನ ಕಳಿಸಿದ್ದಾರೆ. ಹೀಗೆ ಅವರು ಸ್ವಂತ ಅವರು ಓ ನಾನು ಅರ್ಹನು, ನನಗೆ ಅರ್ಹತೆ ಇದೆ ಸ್ವಂತ ಭಾವಿಸಿದ್ರು. ಅವರ ಭಾವನೆ ಏನು? ನಾನು ಅರ್ಹನಲ್ಲ, ಆದರೂ ಕೂಡ ಕೃಷ್ಣನು ಪರಮಪುರುಷನು, ಅವರು ನನಗೆ ಇವರ ಜೊತೆ ಸಂಬಂಧ ಇರೋದ್ರಿಂದ ಅದರಿಂದ ನನಗೆ ಈ ಭಾಗ್ಯ ಸಿಗ್ತಾ ಇದೆ. ನೋಡಿ, ಒಂದು ಹೆಜ್ಜೆಯಲ್ಲಿ ನಾವು ನೋಡೋದು ಹಿರಿಯರು, ಪೂರ್ವ ಆಚಾರ್ಯರು, ಪೂರ್ವ ಇವರ ಬಗ್ಗೆ ಎಷ್ಟು ಅಭಿಮಾನ ಇದೆ, ಎಷ್ಟು ಇದೆ. ಶ್ರೀಲ ಪ್ರಭುಪಾದರು ಪ್ರಥಮ ಅಧ್ಯಾಯದಲ್ಲಿ ನಮ್ಗೆ ಬಹಳ ಚೆನ್ನಾಗಿ ಯಾವಾಗಲೂ ನಾನು ಪ್ರಯತ್ನ ಮಾಡ್ತೀನಿ ನೆನಪಿಟ್ಕೊಳ್ಳಕ್ಕೆ. ಅವರು ಹಿರಿಯರಿಗೆ ನಾವು ಒಂದು ಮಾತಿನಿಂದಲೂ ಕೂಡ ನಾವು ಅವ್ರನ್ನ ಆಗ್ಬಾರ್ದು. ಫಸ್ಟ್ ಚಾಪ್ಟರ್ ಭಗವದ್ಗೀತೆಯಲ್ಲಿ ಭಾರತ ಪ್ರಭುಪಾದರು ಹೇಳೋದು ಹೇಳ್ತಾರೆ. ಸೊ ನಾನು ಮಾಡ್ತಾ ಇರ್ಲಿಲ್ಲ, ನೇರವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ತಂದೆ ತಾಯಿ ಕೇಳ್ಬೋದು, ಮನೆಯಲ್ಲಿ 20 ವರ್ಷ 30 ಕೃಷ್ಣ ಪ್ರಜ್ಞೆ ಬರೋಗೋಯ್ತು ಮುಂಚೆ ಸ್ಪಾಯಿಲ್ಡ್ ಕಿಡ್ ಏನು ಹೇಳ್ತಾರೆ, ಮಗು ಎಲ್ಲ ಮುದ್ದು ಮಾಡಿ ಹಾಳು ಮಾಡ್ಬಿಟ್ಟಿದ್ರು, ಆ ರೀತಿ ಮಗುವನ್ನ. ಏನಿವೆ ಕೃಷ್ಣ ಪ್ರಜ್ಞೆ ಬಂದಲ್ಲಿ ಸ್ವಲ್ಪ ಪ್ರಯತ್ನ ಆರಂಭ ಮಾಡಿದೆ ನಾನು ಪಾಲನೆ ಮಾಡಲಿಕ್ಕೆ. ಈಗಲೂ ಕೂಡ ತುಂಬಾ ಇದೆ ಪಾಲನೆ ಮಾಡಲಿಕ್ಕೆ. ಸೊ ಸೊ ಈಗ ಇಲ್ಲಿ ಹೇಳ್ತಾ ಇರೋದು ಪಾಯಿಂಟ್. ಸೊ ಹಿರಿಯರು ಯಾರು? ಯುಧಿಷ್ಠಿರ ಮಹಾರಾಜರು ಅವರು ಹೆಮ್ಮೆ ಪಡೋದು, ಇಲ್ಲಿ ಪ್ರಭುಪಾದರ ವಿಚಾರವಾಗಿ ಅವ್ರ ಗುರುಗಳು ಹೆಮ್ಮೆ ಪಡೋರು. ಸೊ ನಾನು ಇನ್ನೊಂದು ಓದ್ತಾ ಇದ್ದೀನಿ, ಓದೋಣ ಅನ್ಕೊಳ್ತೀನಿ ನಾನು. ಪ್ರಭುಪಾದರಿಗೂ ಹೆಮ್ಮೆ ಪಡಿಸಿದ ಎಷ್ಟೋ ಅವ್ರ ಶಿಷ್ಯರಿದ್ದಾರೆ. ಅವ್ರ ಶಿಷ್ಯರೆಲ್ಲರೂ ಕೂಡ ಅವ್ರ ಹೆಮ್ಮೆ ಪಡಿಸಿದ್ರು ಅವರು. ಹಾಗೆ ಪ್ರಭುಪಾದರು ಅವ್ರಿಗೆ ಅವರ ಕೃಪೆಯಿಂದ ಅವ್ರು ಎಷ್ಟೋ ಪ್ರಚಾರ ಮಾಡಿದ್ದಾರೆ. ಪ್ರಭುಪಾದ 108 ಕೇಂದ್ರಗಳು ಮಾಡಿದ್ರು. ಅವ್ರ ಶಿಷ್ಯರು ಅದನ್ನ ಬೆಳೆಸಿದ್ರು. ಎಲ್ಲೆಲ್ಲಿ ವಿಶ್ವಾದ್ಯಂತ, ಎಲ್ಲೆಲ್ಲೋ ಮೂಲೆಗಳಲ್ಲಿ, ಎಲ್ಲೆಲ್ಲಿ ದೇಶಗಳಲ್ಲಿ ಇರ್ಲಿಲ್ಲ, ಕೃಷ್ಣ ಭಕ್ತಿ ಇರ್ಲಿಲ್ಲ. ಸೊ ಅವರೆಲ್ಲ ಅಲ್ಲೆಲ್ಲ ಕೂಡ ಆರಂಭಿಸಿದ್ರು. ನಮ್ಮ ಗುರುಮಹಾರಾಜರು ಸಹ, ಶ್ರೀ ಜಯಪತಾಕ ಸ್ವಾಮಿ ಗುರುಮಹಾರಾಜರು, ಹಾಗೆ ಬಹಳ ಜನ ಶಿಲಪ್ರಭಾ ಶಿಷ್ಯರು, ರಾಧಾನಾಥ್ ಸ್ವಾಮಿ ಅವರು, ಭಕ್ತಿ ವಿಕಾಸ್ ಸ್ವಾಮಿ, ಭಕ್ತಿ ರಾಘವ ಸ್ವಾಮಿ, ಇಷ್ಟು ಇನ್ನ ಒಂದು ಎರಡು ಹೆಸರು ತಿಳಿತಾ ಇದೆ, 100,000. ಸೊ ಅವರು ಆತರ ಮಾಡಿ ಪ್ರಭುಪಾದರಿಗೆ ಮೆಚ್ಚಿಸಿದ್ದಾರೆ. ಅಷ್ಟು ಆತ್ಮೀಯರು. ಗೋಪಾಲ ಕೃಷ್ಣ ಗೋಸ್ವಾಮಿ, ಭಕ್ತಿ ಚಾರು ಸ್ವಾಮಿ, ಲೋಕನಾಥ್ ಮಹಾರಾಜ್, ಎಷ್ಟು ಜನ ಪ್ರಭುಪಾದ ಶಿಷ್ಯರು. ಹಾಗೆ ನಂತರ ಅವರ ಶಿಷ್ಯರು, ಅವರ ಕಾಲ್ನಡಿಗೆಯಲ್ಲಿ ಎಷ್ಟು ಜನ ಭಕ್ತರಿದ್ದಾರೆ ಇಸ್ಕಾನ್ನಲ್ಲಿ, ಅವರು ಕೂಡ ಪ್ರಚಾರ ಮಾಡ್ತಾರೆ. ಈ ತರ ನಮ್ಮ ಗುರಿ ಏನು? ಆ ಭಕ್ತರನ್ನು ಮೆಚ್ಚಿಸುವುದು. ಅವರು ನಮ್ಮ ಚಟುವಟಿಕೆಯಿಂದ ಅವರು ಕೂಡ ನಮ್ಮ ಕಾರ್ಯದಿಂದ ಅವರು ಇದಾಗ್ಬೇಕು. ಸೊ ಸೊ ನಾನು ಒಂದು ಪತ್ರ ನೆನಪು ಮಾಡ್ಕೊಂಡೆ. ಸೊ ಹಾಗೆ ನಾ ಅದು ಪತ್ರ ಅಲ್ಲ, ಅದೊಬ್ರು ಇವರು ಯಾರು ನಾಥ್ಜಿ ಅಂತ, ಶ್ರೀನಾಥ್ಜಿ ಅವರು ಶಿಲ ಪ್ರಭುಪಾದರಿಂದ ದೀಕ್ಷೆ ತಗೊಳ್ಳಿಲ್ಲ. ನೆಕ್ಸ್ಟ್ ಕೀರ್ತನಾನ್ ಮಹಾರಾಜರ ದೀಕ್ಷೆ ತಗೊಳ್ತಾರೆ. ಅದೇ ಪ್ರಭುಪಾದ ಭೇಟಿ ಮಾಡಿದ್ದಾರೆ. ಅವರು ಬಾಂಬೆಯಲ್ಲಿ ಅವರು ಆಕ್ಚುಲಿ ದೊಡ್ಡ ಅವರ ಫ್ಯಾಮಿಲಿ, ದೊಡ್ಡ ಇನ್ನ ಹೆಚ್ಚು ಅವ್ರ ಮಾಹಿತಿ ಗೊತ್ತಿರೋರು ಹೇಳ್ಬೋದು. ಸೊ ಅವರು ಪ್ರಭುಪಾದ ಮೆಮೊರೀಸ್ ಅಂತ ಇದೆ, ನೀವು ಅದನ್ನ ನೋಡ್ಬೋದು. ಶ್ರೀನಾಥ್ಜಿ ಇದು ಕಾಣ್ತಾ ಇದೆ ಅನ್ಕೊಳ್ತೀನಿ, ಎಲ್ಲರಿಗೂ ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಎಲ್ಲಿ ನಂದು ಸರಿ ಇದೆಯಾ ಇಲ್ವೋ ಸ್ಪೀಕರು? ಇಲ್ಲೊಂದು ಸಾರಿ ಆಫ್ ಆಗಿದೆ ಅಂತ ಕಾಣ್ತದೆ. ಮಾತಾಜಿ ಏನ್ ಕಾಣ್ತದೆ? ಶ್ರೀನಾಥ್ಜಿ ರಿಮೆಂಬರ್ ಶಿಲ ಪ್ರಭುಪಾದ್. ಸೊ ಇವರು ಕೂಡ ಈಗ ದೇಹತ್ಯಾಗ ಮಾಡಿದ್ದಾರೆ. ಇವರು ತುಂಬಾ ಸೇವೆ ಮಾಡಿದವರು. ಸೊ ಇವರು ಹೇಗೆ ನಮ್ಮ ಗುರು ಮಹಾರಾಜರ ಬಗ್ಗೆ ಒಂದು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಗೆ ಅಂದ್ರೆ ಶಿಲ ಪ್ರಭುಪಾದವರು ಇವೆಲ್ಲ ಆಕ್ಚುಲಿ ಶ್ರೀ ಪ್ರಭುಪಾದರು ಹೇಳ್ತಾರೆ, ನನ್ನ ಶಿಷ್ಯರೆಲ್ಲರೂ ಕೂಡ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಹಚರ್ಯರು ಅಂತ ಕೂಡ ಶಿಲ ಪ್ರಭುಪಾದ ಹೇಳೋದು. ಸೊ ಇದು ಇಂಗ್ಲಿಷ್ ನಲ್ಲಿ ಓದೋಣ ಇಲ್ಲ ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಬೇಕಾ? ಕನ್ನಡ ಮಾಡಿ ಪ್ರಭು. ಓಕೆ, ಎಲ್ಲಿದೆ ಕನ್ನಡ ಟ್ರಾನ್ಸ್ಲೇಷನ್? ಮರ್ತು ಹೋಗುತ್ತೆ ಪ್ರತಿ ಸಲ. ಸ್ಟಾರ್ಟ್ ಟ್ರಾನ್ಸ್ಲೇಟ್. ಓಕೆ,
ಒಂದು 10 ಸಲ ಮಾಡಿದ್ರೆ ಉಳಿಯುತ್ತೇನೋ ಮೈಂಡ್ ಅಲ್ಲಿ. ಒಬ್ಬರಿಗೆ ಒಂದೇ ಸಲ ಸಾಕು ತದ್ಕೊಂಡು. ಓಕೆ, ಸೊ ಯಾರು ಓದ್ತೀರಾ ಇದನ್ನ? ನಾನೇ ಓದ್ತಿದ್ದೆ ಅಂದ್ರೆ ನಾನೇ ಓದ್ತೀನಿ. ಶ್ರೀನಾಥ್ ಜಿ ಸೊ ಹೇಳ್ತಾ ಇದಾರೆ, ಪ್ರಭುಪಾದರು ನನ್ನ ಹೆತ್ತವರ ಮನೆಗೆ ಬಂದರೆ, ಅಂದ್ರೆ ತಂದೆ ಮನೆಗೆ ಬಂದಿದ್ದಾರೆ. ನನ್ನ ತಾಯಿ ಕಚೇರಿಯಲ್ಲಿ ನನಗೆ ಫೋನ್ ಮಾಡಿ ಊಟಕ್ಕೆ ಸ್ವಲ್ಪ ಬೇಗ ಬರಲು ಮರೆಯಬೇಡಿ ಎಂದು ಹೇಳಿದಾಗ ನನಗೆ ಆಶ್ಚರ್ಯವಾಯಿತು. ನಾನೇಕೆ ಬೇಗ ಬರಬೇಕು ಎಂದೆ. ಅವರು, ನನ್ನ ತಾಯಿ ಹೇಳಿದ್ದು, ನಮಗೆ ಬಹಳ ಮುಖ್ಯ ಅತಿಥಿ ಇದ್ದಾರೆ, ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ದಾರಪ್ಪ ಮಗ, ಬಾ ನೀನ್ ಬೇಗ. ನಾನು ಸರಿ ಎಂದೆ. ನನ್ನ ತಂದೆ ಮತ್ತು ನಾನು ಮಧ್ಯಾಹ್ನ 12:30 ಸುಮಾರಿಗೆ ಮನೆಗೆ ಬಂದೆವು. ಸೊ ತಂದೆ ಕೂಡ ಇದ್ರ ಜೊತೆಗೆ. ಮತ್ತು ನಾವು ಒಳಗೆ ಬಂದಾಗ ಭಕ್ತರು ಮಹಾಮಂತ್ರವನ್ನು ಹಾಡುತ್ತಾ ನೃತ್ಯ ಮಾಡುತ್ತಿದ್ದರು. ಸೊ ಶಿಲ ಪ್ರಭುಪಾದರು, ಶಿಷ್ಯರು ಡ್ಯಾನ್ಸ್ ಮಾಡ್ತಾ ಇದ್ರು. 1970s ಇದು 70. ಈ ಸಮಯದಲ್ಲಿ ನಾನು ಪ್ರಸಿದ್ಧ ಮಾಯಾವಾದಿ ಚಿನ್ಮಯಾನಂದ ಸ್ವಾಮಿ ಅವರ ಶಿಷ್ಯನಾಗಿದ್ದೆ. ಸೊ ನಾವು ಕೂಡ ಅದಕ್ಕೆ ಅಸೋಸಿಯೇಟ್ ಆಗಿದ್ವಿ ಮೊದಲಿಗೆ. ನಾನು ಕೂಡ ಸ್ವಲ್ಪ ಅನುಭವ ಇದೆ. ನನ್ನ ತಂದೆ ಅಸೋಸಿಯೇಟ್ ಆಗಿದ್ರು. ನಾನು ಕೂಡ ಹೋಗ್ತಾ ಇದ್ದೆ. ಅವರು ಪ್ರಭುಪಾದರ ವಿರೋಧಿ ಆಗಿದ್ದರು. ಪ್ರಭುಪಾದರ ವಿರೋಧಿ, ಮಾಯವಾದಿ. ಸೊ ಡೆಫಿನೆಟ್ಲಿ ಅವರು ಅವರು ಕೃಷ್ಣ ಇದನ್ನು ಪರಮ ಪುರುಷನ ಸ್ವೀಕರಿಸೋದಿಲ್ಲ. ಅವರ ಅರ್ಥದಲ್ಲಿ ಅವರು ಎಲ್ಲ ದೇವತೆಗಳು ಒಂದೇ ಎಂದು ಭಾವಿಸ್ತಾರೆ. ಆದ್ದರಿಂದ ಧೋತಿ, ಸೀರೆ ಮತ್ತು ತಿಲಕ ಧರಿಸಿದ ಈ ಪಾಶ್ಚಿಮಾತ್ಯರು, ಶಿಲಪ್ರಭುಪಾದ ಶಿಷ್ಯರು, ಗಂಡಸರು, ಹೆಂಗಸರು, ಪ್ರಭುಜಿಗಳು, ಮಾತಾಜಿಗಳು ಹಾಡುತ್ತಾ ನರ್ತಿಸುತ್ತಾ ನನ್ನ ಮನೆಯಲ್ಲಿ ಮಾಲೀಕರಂತೆ ವರ್ತಿಸುವುದು ನೋಡಿ ನನಗೆ ಆಘಾತವಾಯಿತು. ಯಾಕಂದ್ರೆ ಒಂದ್ಸಲ ನೀವು ಕೀರ್ತನೆ ಶುರು ಮಾಡಿದ್ರೆ ನೀವು ಭೌತಿಕ ನೆಲೆಯಿಂದ ಹೋಗ್ಬಿಡ್ತೀರಾ. ಸತ್ವಗುಣ, ರಜೋಗುಣ, ತಮಗುಣ. ನಿಮಗೆ ಇದು ನನ್ನದು, ನಮ್ಮದು, ಯಾವ ಸ್ಥಳದಲ್ಲಿ ಇದ್ದೀರಾ, ಏನಿದ್ದೀರಾ, ನಾವು ಯಾವ ರೀತಿ ವ್ಯವಹಾರ ಮಾಡಬೇಕು ನಮ್ಗೆ ಗೊತ್ತಾಗೋದಿಲ್ಲ. ನಾವು ಆಟೋಮ್ಯಾಟಿಕಲಿ ಕೃಷ್ಣ ಪ್ರಜ್ಞೆ ನೆಲೆಯಲ್ಲಿ ಆ ಸಮಯಕ್ಕಾದ್ರೂ ಕೀರ್ತನೆ ಮಾಡೋ ಸಮಯಕ್ಕಾದ್ರೂ ಬಂದು ನಾವು ಮರ್ತು ಬಿಡ್ತೇವೆ. ಇದು ನಮ್ಮ ಮನೆ, ಅದು ಅವರ ಮನೆ, ಅದನ್ನ ಮರ್ತು ಬಿಡ್ತೇವೆ. ಎಲ್ಲವೂ ಕೃಷ್ಣನ ಮನೆನೇ. ಏನಿವೆ, ನನ್ನ ತಾಯಿ ಮತ್ತು ಅವರು ಎಲ್ಲೆಡೆ ಇದ್ದರು. ನನ್ನ ತಾಯಿ, ಯಾಕಂದ್ರೆ ತುಂಬಾ ಜನ ಬಂದಿದ್ದಾರೆ, ಶಿಲಪ್ರಭುಪಾದ ಫುಲ್ ಅವ್ರ ಟೀಮೇ ಬಂದಿದೆ. ನನ್ನ ತಾಯಿ ಅದನ್ನು ಇಷ್ಟಪಟ್ಟರು. ತಾಯಿ ತುಂಬಾ ಸಂತೋಷ ಆಯ್ತು. ಈ ತರ ಶಿಲಪ್ರಭುಪಾದರು ಬಂದಿದ್ದಾರೆ, ಈ ತರ ದೊಡ್ಡ ಆಚಾರ್ಯರು, ವಿಶ್ವಾದ್ಯಂತ ಪ್ರಚಾರ ಮಾಡಿದ ವ್ಯಕ್ತಿ, ಕೃಷ್ಣ ಶುದ್ಧ ಉತ್ತರ. ತಾಯಿಗೆ ತುಂಬಾ ಸಂತೋಷ ಆಯ್ತು. ಜನರಲಿ ಹೆಂಗಸರು ತುಂಬಾ ಸಿಂಪಲ್, ಅವರ ಹೃದಯ ತುಂಬಾ ಸರಳವಾಗಿರುತ್ತೆ. ಅವರು ಅಪ್ರಿಸಿಯೇಷನ್ ಸರಳವಾಗಿ ಮಾಡ್ತಾರೆ. ಆದ್ರೆ ಗಂಡಸರನ್ನೇ ಸ್ವಲ್ಪ ಹಿಂದೆ ಯೋಚನೆಗಳು ತುಂಬಾ ಒಳಗೆ ಇರುತ್ತೆ. ಮತ್ತು ಸಂಪತ್ತಿನ ಸದಸ್ಯರಾಗಿ ಇವ್ರ ತಂದೆ ಯಾರಂದ್ರೆ ಸಂಸತ್ MP, ಮೆಂಬರ್ ಆಫ್ ಪಾರ್ಲಿಮೆಂಟ್, ಲೋಕಸಭಾ, ರಾಜ್ಯಸಭಾ ಗೊತ್ತಿಲ್ಲ ನಂಗೆ. ಸರ್ಕಾರದಲ್ಲಿ ಹಿರಿಯ ಹುದ್ದೆಯನ್ನು ಹೊಂದಿದ್ದರು ನನ್ನ ವಯಸ್ಸಾದ ತಂದೆ. ಪ್ರಭುಪಾದರು ಮಾಡುತ್ತಿರುವುದನ್ನು ಮೆಚ್ಚಿದರು. ಅವ್ರ ತಂದೆ ಕೂಡ ಅಪ್ರಿಶಿಯೇಟ್ ಮಾಡಿ. ಅವ್ರ ತಂದೆ ಕೂಡ ಹಿರಿಯರಾದ ಅನುಭವ ಆಗುತ್ತೆ. ಅವಾಗ ಅನುಭವ ಆದ್ಮೇಲೆ ಅವ್ರಿಗೆ ಎಲ್ಲರೂ ಕೂಡ ಯಾರು ಹೇಗೆ ನೋಡ್ಬೇಕು ಗೊತ್ತಾಗುತ್ತೆ ಸ್ವಲ್ಪ ಜೀವನದಲ್ಲಿ. ನಾವು ಚಿಕ್ಕವರಿದ್ದಾಗ ನಾವು ನಮ್ಮದೇ ಒಂದು ಅನಾಲಿಸಿಸ್, ನಮ್ಮದೇ ಇದು ಸರಿ, ಇದು ತಪ್ಪು, ಹೀಗೆ ಇರುತ್ತೆ. ಕೀರ್ತನೆಯ ನಂತರ ಭಕ್ತರು ಗ್ರಂಥಾಲಯದ ಕೋಣೆಯಲ್ಲಿ ಕುಳಿತಾರೆ. ಸೊ ಅವ್ರ ಮನೆಯಲ್ಲಿ ಒಂದು ಗ್ರಂಥಾಲಯ, ಲೈಬ್ರರಿ ಬುಕ್ಸ್ಗಳಿದೆ, ಅಲ್ಲಿ ಕುಳಿತಾರೆ. ಪ್ರಭುಪಾದರು ನನ್ನ ತಂದೆಗೆ ಹೇಳಿದ ಮೊದಲ ಮಾತು ಏನ್ ಹೇಳಿದ್ರು ಪ್ರಭುಪಾದರು ಅವ್ರ ತಂದೆಗೆ? ನನ್ನ ಶಿಷ್ಯರಿಗೆ ಭಾರತದಲ್ಲಿ ಕೆಟ್ಟ ಹೆಸರು ಬರುತ್ತಿದೆ. ಅವರು CIA ಏಜೆಂಟ್ಗಳು. ಅವರು CIA ಏಜೆಂಟ್ಗಳೇ ಎಂದು ನೋಡಲು ತನಿಖೆ ನಡೆಯಲಾಗುತ್ತಿದೆ. ಸೊ ನೋಡಿ, ಶಿಲಪ್ರಭುಪಾದರ ಶಿಷ್ಯರು ಅವರೆಲ್ಲವನ್ನೂ ತ್ಯಾಗ ಮಾಡಿ, ಪಾಶ್ಚಾತ್ಯ ದೇಶದಲ್ಲಿ ಅವರಿಗೆ ಎಷ್ಟು ಹಣ ತುಳುಕ್ತಾ ಇದೆ. ಆದ್ಮೇಲೆ ಅವರು ಯೌವನ ಜೀವನ 20-25 ವರ್ಷ ಎಲ್ಲವನ್ನೂ ಬಿಟ್ಟು ಅವರು ಬಂದಿದ್ದಾರೆ. ಶಿಲಪ್ರಭುಪಾದನ ಸಹಾಯ ಮಾಡ್ಲಿಕ್ಕೆ, ಪ್ರಚಾರ ಮಾಡ್ಲಿಕ್ಕೆ ಭಾರತಕ್ಕೆ ಬಂದಿದ್ದಾರೆ. ಆಕ್ಚುಲಿ ಭಾರತದಲ್ಲಿ ಅವರ ಆರೋಗ್ಯ ಕೂಡ ಅವ್ರಿಗೆ ತುಂಬಾ ಕಾಯಿಲೆಗಳು ಬರ್ತಾ ಇತ್ತು. ಅವರಿಗೆ ಮಲೇರಿಯಾ, ಇನ್ನೊಂದು ಇಲ್ಲಿರೋ ಬಿಸಿ, ಇವರು ಅದಕ್ಕೆ ಇದಿಲ್ಲ. ಆದರೂ ಅದರಲ್ಲಿ ಶಿಲಪ್ರಭುಪಾದರಿಗೆ ಅವರ ಇಚ್ಛೆ ಇರುತ್ತೆ, ಅವರು ಇಲ್ಲಿ ಭಾರತಕ್ಕೆ ಬಂದು ಪ್ರಚಾರ ಮಾಡ್ತಾರೆ. ಆದ್ರೆ ಅವ್ರಿಗೆ, ನಾವು ಭಾರತೀಯರವ್ರಿಗೆ ಇಲ್ಲ ಇವರು ಅಮೆರಿಕನ್ ಎಂಬೇಸಿ, ಅಮೆರಿಕ ಗವರ್ಮೆಂಟ್ ಇವ್ರನ್ನ CIA ಅವ್ರು ಕಟ್ಸಿರೋರು ಅಂತ. ಸೊ ನಮ್ಮ ಚಿಂತನೆ ನೋಡಿ, ಇದು ಪಾರ್ಲಿಮೆಂಟ್ ಅವರು ಹೋಗಿತ್ತಂತೆ ಇದರ ಚರ್ಚೆ. ಸೊ ಒಂದು ಭಾರತದವರು ಸಪೋರ್ಟ್ ಮಾಡ್ಲಿಲ್ಲ ಶಿಲಪ್ರಭುಪಾದರಿಗೆ, ಇವ್ರನ್ನ ಹೋಗಿ ಸನ್ನದ್ಧ ಧರ್ಮ ಪ್ರಚಾರಕ್ಕೆ ಇದ್ ಮಾಡ್ಲಿಲ್ಲ. ಆದ್ರೆ ಮಾಡೋರು ಕೂಡ ಅಡಚಣೆ. ಸೊ ಇದು ನಮ್ಮ ದೌರ್ಭಾಗ್ಯ. ಸೊ ಶಿಲಪ್ರಭುಪಾದ ಅದಕ್ಕೆ ಮನವಿ ಮಾಡಿದ್ದೇನೆ ಅವ್ರಿಗೆ, ನೀವು ಇದು ದೊಡ್ಡ ಇದರಲ್ಲಿ ಇದ್ದೀರಾ ನೀವು. ಸೊ ಆಗ ಅವ್ರು ಹೇಳಿದ್ದು ಶಿಲಪ್ರಭುಪಾದರು, ನನ್ನ ಶಿಷ್ಯರಿಗೆ ಭಾರತದಲ್ಲಿ ಕೆಟ್ಟ ಹೆಸರು ಬರ್ತಿದೆ, ಅವರು CIA ಏಜೆಂಟ್ಗಳೇ ಎಂದು ನೋಡಲು ತನಿಖೆ ನಡೆಸಲಾಗುತ್ತಿದೆ. ಇದು 1971ರಲ್ಲಿ. ಮತ್ತು ಭಕ್ತರನ್ನು ಕಿರುಕುಳ ನೀಡಲಾಗುತ್ತಿತ್ತು. ಅವರಿಗೆ ವೀಸಾ ದೊರಕುತ್ತಿರಲಿಲ್ಲ. ಈಗ ಟ್ರಂಪ್ ಏನೋ ವೀಸಾ ಎಲ್ಲ ಭಾರತೀಯರಿಗೆ ಸಿಗ್ಬಾರದು ಏನೋ ಮಾಡ್ತಾ ಇದ್ದಾರೆ. ಸೊ ಆಗ ನಮ್ಮ ಭಾರತ ಕೂಡ ಯಾರು ಹೊರಗಿನವ್ರಿಗೆ ವೀಸಾ ಕೊಡೋದಿಲ್ಲ. ತುಂಬಾ ಇದಿತ್ತು, ನಮ್ಮ ಭಾರತದಲ್ಲಿ ತುಂಬಾ ಇದಿತ್ತು. ಇಲ್ಲಿಂದ ಹೋಗಕ್ಕೂ ಯಾರಿಗೂ ಬಿಡ್ತಾ ಇರಲಿಲ್ಲ. ಮತ್ತು ಕೆಲವೊಮ್ಮೆ ಅವರನ್ನು ಗಡೀಪಾರು ಮಾಡಲಾಗುತ್ತದೆ ಎಂದು ಅಥವಾ ಬಂಧಿಸಲಾಗುತ್ತದೆ. ಪ್ರಭುಪಾದರು ಹೇಳಿದರು, ನನ್ನ ಶಿಷ್ಯರು ಬೆಳಿಗ್ಗೆ ಬೇಗನೆ ಎದ್ದು, CIA ಏಜೆಂಟ್ಗಳು ಇವರು CIA ಏಜೆಂಟ್ಗಳು ಯಾಕೆ ಬೆಳಿಗ್ಗೆ ಬೇಗ ಹೇಳ್ಬೇಕು?
ತಮ್ಮ ಸುತ್ತುಗಳನ್ನು ಪಠಿಸುತ್ತಾರೆ, 16 ಸುತ್ತು ಜಪವನ್ನು ಪಠಿಸುತ್ತಾರೆ, ಮಂಗಲಾರತಿ ಮತ್ತು ತರಗತಿಗಳಿಗೆ ಹಾಜರಾಗುತ್ತಾರೆ, ಭಗವದ್ಗೀತಾ ಶ್ರವಣ ಮಾಡ್ತಾ ಇದ್ದಾರೆ. ಅವರು ಕೃಷ್ಣನಿಗೆ ತುಂಬಾ ಸೇವೆ ಸಲ್ಲಿಸುತ್ತಾರೆ. ನೀವು ಸಂಸತ್ತಿಗೆ ಹೋಗಿ ಆ ತನಿಖೆಯನ್ನು ನಿಲ್ಲಿಸಲು ಏಕೆ ಹೋಗಬಾರದು? ಇವರನ್ನು ಪ್ರಶಂಸೆ ಮಾಡೋದು ಇರ್ಲಿ, ನೀವು ಹೋಗಿ ಅವ್ರನ್ನ ನಿಲ್ಲಿಸ್ತಾ ಇದ್ದೀರಾ, ಅವ್ರಿಗೆ ಕಿರುಕುಳ ಕೊಡ್ತಾ ಇದ್ದೀರಾ, ಏನು ನೀವು ಮಾಡ್ತಾ ಇದ್ದೀರಾ? ಸೊ ನನ್ನ ಎಲ್ಲಾ ಶಿಷ್ಯರಿಗೆ ದೀರ್ಘ ಅವಧಿಯ ವೀಸಾಗಳನ್ನು ಹೊಂದಲು ಅನುಮತಿಸಿ. ಆಕ್ಚುಲಿ ಶಿಲ ಪ್ರಭುಪಾದರು ಮತ್ತೆ ಇಂದಿರಾ ಗಾಂಧಿ ಕೂಡ ಭೇಟಿ ಮಾಡ್ತಾರೆ ಆ ಸಮಯದಲ್ಲಿ. ಏನಿದೆ ಅದ್ ನಂತರ 1977. ಆದ್ರೆ ಇದಿದೆ 1971 ನಾವು ಹೇಳ್ತಾ ಇರೋದು. ಮೊದಲಿಗೆ ನೀವು ಇಲ್ಲಿ ಈ ಯುವಕರನ್ನು ನೋಡುತ್ತೀರಿ. ಸೊ ಅವರು ಹೇಳ್ತಾ ಇರೋದು ಯಾರ ಬಗ್ಗೆ? ಇದು ನೋಡಿ, ಅವ್ರು ಹೇಳ್ತಾ ಇರೋದು ತೋರಿಸ್ತಾ ಇದ್ದಾರೆ. ಶಿಲ ಪ್ರಭುಪಾದ ನಾಥ್ಜಿ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಈ ಯುವಕನ ನೋಡುತ್ತೀರಿ. ಯಾರು ಯುವಕ? ಮತ್ತು ಎಲ್ಲರೂ ಸುಮಾರು 19 ವರ್ಷ ವಯಸ್ಸಿನ ಯುವಕನ ಕಡೆಗೆ ತಿರುಗಿದರು. ಆಗ 19 ವಯಸ್ಸು. ಯಾರು ಯುವಕ? ಸೊ ಪ್ರಭುಪಾದ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಭಗವಾನ್ ಚೈತನ್ಯರ ಸಹಚರರಾಗಿದ್ದರು. ನಾನು ಪ್ರಭುಪಾದರನ್ನು ಬಹಳ ಎಚ್ಚರಿಕೆಯಿಂದ ನೋಡುತ್ತಿದ್ದೆ, ಅವರನ್ನು ಪರೀಕ್ಷಿಸುತ್ತಿದ್ದೆ ಮತ್ತು ನನ್ನ ಹೃದಯದಲ್ಲಿ ನಾನು ಭಾವಿಸಿದೆ, ಇವನು ಒಬ್ಬ ಮೋಸಗಾರ. ಪ್ರಭುಪಾದರ ಬಗ್ಗೆ, ಇವನೊಬ್ಬ ಮೋಸಗಾರ. ಈ ವ್ಯಕ್ತಿ ನಿಜವಾಗಿ ಮಾತನಾಡಲು ಹೇಗೆ ತಿಳಿದಿದ್ದಾನೆ, ಈವರೆಗೂ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಅಂತ. ನಾನು ಕೂಡ ಆಕ್ಚುಲಿ ಹೇಳ್ಬೇಕು, ಶಿಲ ಪ್ರಭುಪಾದ ಫಸ್ಟ್ ಸಂಪರ್ಕ ಬಂದಾಗ, ಅವ್ರ ಪುಸ್ತಕಗಳು ಬಂದಾಗ ಅವ್ರು ಖಂಡನೆ ಮಾಡ್ತಾ ಇದ್ದಾರೆ. ಇವರೆಲ್ಲ ರಾಸ್ಕಲ್ಸ್, ಇವರೆಲ್ಲ ಪಾಪದ ಜೀವನ ತೊಡಗಿರ ಮಾಡಬಾರ್ದು ಅಂತ. ನಾನು ಕೂಡ ಪ್ರಭುಪಾದರು ಏನು ಇವರು 70ನೇ ವಯಸ್ಸಲ್ಲಿ ಸನ್ಯಾಸಿ ಆಗಿದ್ದು, ಫುಲ್ ಜೀವನ ಅವರು ಎಂಜಾಯ್ ಮಾಡಿದ್ರು. ಸೊ ನಾನು ಆ ರೀತಿ ಯೋಚನೆ ನಾನು, ಯಾಕಂದ್ರೆ ನಮಗೆ ಇಲ್ಲ, ನಮ್ಗೆ ಎಂಜಾಯ್ಮೆಂಟ್ ಮಾಡ್ಬೇಕು ಅಂತ, ನಮ್ಗೆ ಆನಂದಿಸ್ಬೇಕು, ಇಂದ್ರ ಸುಖ ತಿಳ್ಬೇಕು. ಯಾರ ವ್ಯಕ್ತಿ ಹೇಳಿದ್ರೆ ಇದು ಮಾಡಬಾರ್ದು ಅಂದ್ರೆ ನಮ್ಗೆ ಈ ವ್ಯಕ್ತಿ ಎಲ್ಲ ಇದು ಪಾಲನೆ ಮಾಡ್ತಾ ಇದ್ದಾರ ಅಂತ ನನಗೆ ಚಿಂತನೆ. ಸೊ ಯಾಕೆ ರೀತಿಯಲ್ಲಿ ಇವ್ರಿಗೆ ಯಾರಿಗೆ ನಾಚಿಗೆ ಪ್ರಭುಪಾದರ ಬಗ್ಗೆ ತುಂಬಾ ಚಾಲಾಕು ಮಾತಾಡೋದ್ರಲ್ಲಿ ಇವರು ಇಲ್ಲ. ಸೊ ಅವರು ಆಕ್ಚುಲಿ ಭಕ್ತರೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆ ಟೈಮಲ್ಲಿ ಭಕ್ತರಲ್ಲ ಇವರು. ನಾಚಿ ಅವರಿಗೆ ಪ್ರಭುಪಾದರ ಬಗ್ಗೆನೇ ಇದಿರ್ಲಿಲ್ಲ. ಆದ್ರೆ ಅವ್ರು ಹೇಳ್ತಾರೆ ಪ್ರಭುಪಾದರು ಈ ತರ ಹೇಳಿದ್ದೊಬ್ಬ ವ್ಯಕ್ತಿ. ಸೊ ಅವರು ಮೂಲತಃ ಭಗವಾನ್ ಚೈತನ್ಯ ಸಹಚರರಾಗಿದ್ದರು. ಇವನು ಒಬ್ಬ ಮೋಸಗಾರ, ಈ ವ್ಯಕ್ತಿ ನಿಜವಾಗಿಯೂ ಮಾತನಾಡಲು ಹೇಗೆ ತಿಳಿದ ಅಂತ. ನಂತರ ಪ್ರಭುಪಾದರು ಬಹಳ ವಿಚಿತ್ರವಾದ ವಿಷಯವನ್ನು ಹೇಳಿದರು. ಅವರು ನನ್ನ ತಂದೆಯನ್ನು ಕೇಳಿದರು, ನೀವು ಈ ಯುವಕನನ್ನು ದತ್ತು ತೆಗೆದುಕೊಂಡು ಭಾರತೀಯ ಪ್ರಜೆಯನ್ನಾಗಿ ಮಾಡಬಹುದು ಎಂದು ನೀವು ಭಾವಿಸುತ್ತೀರಾ? ಅಡಾಪ್ಟ್ ಮಾಡ್ಕೊಳ್ಳಿ ನೀವು. ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಅವರು ಅವರ ಸಿಟಿಸನ್ಸ್ ಆಗ್ಬೋದು ಅಂತ. ನೋಡಿ ಪ್ರಭುಪಾದ, ನನ್ನ ಹೃದಯ ಮುಳುಗಿತು. ಆ ಯುವಕ ಜಯಪತಾಕ ಸ್ವಾಮಿ. ನನ್ನ ತಂದೆ ನಾನು ಏನು ಮಾಡಬಹುದೆಂದು ನೋಡೋಣ ಎಂದು ಹೇಳಿದರು. ಮುಂದಿನ ಕೆಲವು ತಿಂಗಳುಗಳಲ್ಲಿ ಪ್ರಭುಪಾದರು ನನ್ನ ತಂದೆಯನ್ನು ಅಜೀವ ಸದಸ್ಯರನ್ನಾಗಿ ಮಾಡಿದರು, ಲೈಫ್ ಮೆಂಬರ್. ಸೊ ಬಹಳ ಜನ ನೀವೆಲ್ಲರೂ ಲೈಫ್ ಮೆಂಬರ್ ತಗೊಂಡಿದ್ದೀರಾ. ನಮ್ಮ ಇಸ್ಕಾನ್ ಸಂಸ್ಥೆ, ನಮ್ಮ ಮಂಗಳೂರು ಕೇಂದ್ರ ಕೂಡ ನೀವು ಲೈಫ್ ಮೆಂಬರ್ ಆಗಿದ್ದೀರಾ. ತುಂಬಾ ಧನ್ಯವಾದಗಳು ನಿಮ್ಗೆ. ಅದರಿಂದ ನಮ್ಮ ಮಂದಿರವನ್ನು ನಾವು ಕಟ್ಟಲಿಕ್ಕೆ ಆಯ್ತು. ನಾವು ಈಗ ಕೂಡ ಇನ್ನ ಇದು ಕಾಲೇಜ್ ಎಲ್ಲ ಆಗ್ತಾ ಇದೆ. ಸೊ ಯಾರು ತಗೊಂಡಿಲ್ಲ ತಗೊಳ್ಳಿ, ಮಾಡ್ಬೋದು. ಎಸ್. ಸೊ ಪ್ರಭುಪಾದರು ನನ್ನ ತಂದೆಗೆ ಎಲ್ಲಿದ್ದಾರೆ? ನಾವಿಲ್ಲಿದ್ದೇವೆ. ಅವರು ಇಸ್ಕಾನ್ ನಲ್ಲಿ 32 ಅಜೀವ ಸದಸ್ಯರು ಎಂದು ನಾನು ಇಸ್ಕಾನ್ ನಲ್ಲಿ 32 ಅಜೀವ ಸದಸ್ಯರು ಎಂದು ನಾನು ನಂಬುತ್ತೇನೆ. ಇಂದು ಭಾರತದಲ್ಲಿ ಮಾತ್ರ 25 ಅಥವಾ 30 ಸಾವಿರಕ್ಕೂ ಹೆಚ್ಚು ಅಜೀವ ಸದಸ್ಯರು ಇದ್ದಾರೆ. ಸೊ ಅಂದ್ರೆ ಮೂಲತಃ ಸ್ಟಾರ್ಟಿಂಗ್ ಎಲ್ಲ ಲೈಫ್ ಮಿಷನ್ ಸ್ಟಾರ್ಟ್ ಆದಾಗ ಇವಾಗ ಒಂದೊಂದು ಕೇಂದ್ರಕ್ಕೆ ಎಷ್ಟೋ ಇದ್ದಾರೆ. ಇದು ಇದು ನೆನಪು ಮಾಡ್ಕೊಳ್ತಾ ಇರೋದು 1996 ಯಾವ ವರ್ಷ 2000 ಇರ್ಬೇಕು. ಸೊ 15 ಪ್ರಭುಪಾದರು ನನ್ನ ತಂದೆಗೆ ತಮ್ಮ ವೈಯಕ್ತಿಕ ಪುಸ್ತಕಗಳನ್ನು ನೀಡಿದರು. ಅವರು ಯಾವಾಗಲೂ ತಮ್ಮೊಂದಿಗೆ ಇಟ್ಟುಕೊಂಡಿದ್ದ ತಮ್ಮದೇ ಆದ ಭಗವದ್ಗೀತೆ, ಕೃಷ್ಣ ಪುಸ್ತಕಗಳ ವೈಯಕ್ತಿಕ ಪ್ರತಿಗಳು. ಸೊ ಪ್ರಭುಪಾದರೇ ಉಪಯೋಗಿಸಿದ ಕೃಷ್ಣ ಬುಕ್ಕು, ಭಗವದ್ಗೀತೆ ಅವ್ರ ತಂದೆ ಗಿಫ್ಟ್ ಮಾಡಿದ್ರು. ನೋಡಿ, ಭಗವಾನ್ ಚೈತನ್ಯನ ಬೋಧನೆಗಳು ಮತ್ತು ಭಕ್ತಿ ರಸಾಮೃತ ಸಿಂಧುವನ್ನು ನೀಡಿದರು. ನನ್ನ ತಂದೆ ಪ್ರಭುಪಾದರಿಗೆ ಬಹಳಷ್ಟು ಹಣವನ್ನು ನೀಡಿದರು. ನಾನು ಯೋಚಿಸಿದೆ, ಪ್ರಭುಪಾದರು ನನ್ನ ತಂದೆಗೆ ಕೆಲಸ ಮಾಡಿಸುತ್ತಾರೆ ಮತ್ತು ಅವರ ಹಣವನ್ನು ತೆಗೆದುಕೊಳ್ಳುತ್ತಾರೆ. ಸೊ ನಾವು ಹೀಗೆ ನಮ್ಮ ಭಾವನೆ, ನಮಗೆ ಎಲ್ಲರೂ ಇದೆ. ನಾವು ಪ್ರಪಂಚ ಹೀಗೆ ಅಂತ ನೋಡೋದ್ರಿಂದ ಸಾಧು ಸಂತರ ನೋಡುವಾಗ ಹೀಗೆ ಅನ್ಸುತ್ತೆ ನಮ್ಗೆ. ಆದ್ದರಿಂದ ನಾವು ಸ್ವಲ್ಪ ಮಾತನಾಡಬೇಕು ಎಂದು ನಾನು ನನ್ನ ತಂದೆಗೆ ಹೇಳಿದೆ. ನನಗೆ ಸುಮಾರು 32 ವರ್ಷ ಆಗ ವಯಸ್ಸು ಮತ್ತು ನನ್ನ ತಂದೆಗೆ 60 ವರ್ಷ ವಯಸ್ಸಾಗಿತ್ತು. ನಾನು ಅವನನ್ನು ಕೇಳಿದೆ, ನೀವು ಏನು ಮಾಡುತ್ತಿದ್ದೀರಿ? ಈ ವ್ಯಕ್ತಿ ನಮ್ಮ ಮನೆಗೆ ಬರುತ್ತಾನೆ ಮತ್ತು ಅವನು ತನಗಾಗಿ ಎಲ್ಲವನ್ನು ಮಾಡಲು ನಿಮ್ಮನ್ನು ಕೇಳುತ್ತಾನೆ. ನನ್ನ ತಂದೆ ಹೇಳಿದರು, ಅವರು ಬಹಳ ಮುಖ್ಯವಾದ ಕರ್ತವ್ಯವನ್ನು ಮಾಡುತ್ತಿದ್ದಾರೆ. ಅವರು ವೈದಿಕ ರಾಯಭಾರಿಯಂತೆ ಅವರು ಭಾರತೀಯ ಸಂಸ್ಕೃತಿಯನ್ನು ಹರಡುತ್ತಿದ್ದಾರೆ ಮತ್ತು ಇದನ್ನು ಯಾರೂ ಇಲ್ಲಿಯವರೆಗೆ ಮಾಡಿಲ್ಲ. ನಾನು ಅದನ್ನು ಪ್ರಶಂಸಿಸುತ್ತೇನೆ. ನಾನು ಅವರಿಗೆ ಸಹಾಯ ಮಾಡಲಿದ್ದೇನೆ. ಸೊ ಮಗ ಶ್ರೀನಾಥ್ಜಿ ಹೇಳಿದ್ರು, ಅವ್ರ ತಂದೆಗೆ ಮಾಡಬೇಡ ಸಹಾಯ. ಅವ್ರ ತಂದೆ ಹೇಳ್ತಾರೆ, ಇಲ್ಲ ಅವ್ರು ಮಾಡ್ತೇನೆ. ನಂತರ ಶ್ರೀನಾಥ್ಜಿ ಕೂಡ ಬಹಳ ಸೇವೆ ಮಾಡ್ತಾರೆ.
ಪ್ರಭುಪಾದರು ನನ್ನ ಹೆತ್ತವರ ಹೃದಯಗಳನ್ನು ಸೆರೆ ಹಿಡಿದರು. ಪಶ್ಚಿಮದಲ್ಲಿ ನಾನು ಕೇಳುವುದಕ್ಕೆ ಇದು ವಿರುದ್ಧವಾಗಿತ್ತು. ಅಲ್ಲಿ ಪ್ರಭುಪಾದರು ಯುವಕರು ಮತ್ತು ಯುವತಿಯರ ಹೃದಯಗಳನ್ನು ಸೆರೆ ಹಿಡಿದರು ಮತ್ತು ಅವರ ಪೋಷಕರು ದೂರುತ್ತಾರೆ. ನನ್ನ ಪ್ರಕರಣವು ವಿರುದ್ಧವಾಗಿತ್ತು. ಪ್ರಭುಪಾದರು ನನ್ನ ಹೆತ್ತವರೊಂದಿಗೆ ನಿರ್ಮಿಸಿದ ಸಂಬಂಧದ ಬಗ್ಗೆ ನಾನು ದೂರವಿರುತ್ತಿದ್ದೆ. ನಂತರ ಇವರು ಬದಲಾವಣೆ ಆಗ್ತಾರೆ. ಇವರು ಕೂಡ ದೊಡ್ಡ ಭಕ್ತರಾಗಿ ದೊಡ್ಡ ಸೇವೆ ಮಾಡಿದ್ದಾರೆ. ಹರೇ ಕೃಷ್ಣ. ನಾನು ಇವತ್ತೇ ನಿಲ್ಲಿಸ್ತೇನೆ. ಸೊ ಇದು ನಮ್ಮ ದೇವರ ಉದ್ದೇಶ ಹೀಗಿರ್ಬೇಕು. ನಮ್ಮ ಗುರುಗಳು, ನಮ್ಮ ಹಿರಿಯ ಭಕ್ತರು, ನಮ್ಮ ಗುರು ಮಹಾರಾಜರು, ಪ್ರಭುಪಾದರು, ಶ್ರೀ ಚೈತನ್ಯ ಮಹಾಪ್ರಭು ಇವರೆಲ್ಲರೂ ಕೂಡ ನಮಗೆ ನಮ್ಮ ಬಗ್ಗೆ ಅವರು ಸ್ವಲ್ಪ ಆದ್ರೂ ಗುರುತಿಸ್ಬೇಕು. ಸ್ವಲ್ಪ ದೃಷ್ಟಿ ಪ್ರಭುಪಾದರು ಹೇಳ್ತಾರೆ, ನೀವು ಸೇವೆ ಮಾಡ್ತಾ ಇದ್ದೀರಾ ಈ ಕೃಷ್ಣನಿಗೆ. ಪೂಜಾರಿಗಳು ಸೇವೆ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಭಗವಂತನಿಗೆ ಶೃಂಗಾರ ಮಾಡ್ತಾರೆ, ಅವ್ರಿಗೆ ಭೋಗನೆ ಅರ್ಪಣೆ ಮಾಡ್ತಾರೆ. ಮತ್ತೆ ಮಾತಾಜಿಗಳು ಕೂಡ ದೇವಾಲಯದಲ್ಲಿ ಬಂದು ಅವ್ರನ್ನ ಎಷ್ಟು ಶ್ರಮಿಸ್ತಾರೆ. ಕಿಚನ್ ನಲ್ಲಿ ಕೆಲವು ಭಕ್ತರು ಕಿಚನ್ ಎಷ್ಟು ಚೆನ್ನಾಗಿರ್ಬೇಕು ಅಂತ ಅವರು ಇದೇ ದೇವಸ್ಥಾನಕ್ಕೆ ಬಂದಾಗ ಬೇರೆ ಏನೋ ನಡೀತಾ ಇರುತ್ತೆ, ಕೀರ್ತನೆ ನಡೀತಾ ಇರುತ್ತೆ. ಆದ್ರೆ ಅವರ ಉದ್ದೇಶ ಹೇಗೆ ಭಗವಂತನ ಶ್ರೀಮತಿ ರಾಧಾರಾಣಿಯ ಕೊಠಡಿ ಸ್ವಚ್ಛವಾಗಿರ್ಬೇಕು. ಅವ್ರು ಅಲ್ಲಿ ಹೋಗ್ತಾರೋ. ಕೆಲವು ಜನ ನೋಡ್ತೀವಿ ಅವ್ರು ಸೇವೆಯಲ್ಲೇ ಅವ್ರು ಇರ್ತಾರೋ. ನಾವೆಲ್ಲ ಬೇರೆ ಕೀರ್ತನೆ ಆಗ್ತದೆ, ಅಭಿಷೇಕ ಆಗಿದೆ, ನೋಡ್ಬೇಕು ಇದನ್ನ ಇಲ್ಲ. ಅವರೆಲ್ಲ ಅವರು ಹಿಂದೆ ಸೈಲೆಂಟ್ ವರ್ಕರ್ ಬಹಳಷ್ಟು ಭಕ್ತರಿದ್ದಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ನಾವು ತೋರಿಸ್ಕೊಳ್ಳೋದಲ್ಲ ನಾವು ಭಕ್ತಿ ಮಾಡ್ತಾ ಇದೀವಿ ಅಂತ. ನಾವು ಕೃಷ್ಣನ್ ನೋಡ್ತಾ ಇದ್ದಾನೆ, ಪರಮಾತ್ಮ ನೋಡ್ತಾ ಇದ್ದಾನೆ, ಗುರುಗಳು ನೋಡ್ತಾ ಇದ್ದಾರೆ. ನಾವು ಯಾರಿಗೂ ತೋರ್ಸೋದ್ ಬೇಕಾಗಿಲ್ಲ. ನಾನು ಇಷ್ಟು ಸೇವೆ ಮಾಡಿದೆ ಅಂತ ಕೃಷ್ಣನು ಗುರುತಿಸ್ತಾ ಇದ್ದಾರೆ. ಸೊ ಕೃಷ್ಣ ಶುದ್ಧ ಭಕ್ತರು ಗುರುತಿಸ್ತಿದ್ದಾರೆ, ಹಿರಿಯ ಭಕ್ತರು ನಮಗೆ ಗುರುತಿಸ್ತಿದ್ದಾರೆ. ಸೊ ಹಾಗೆ ಅವರು ಕೆಲವು ಜನ ಅಷ್ಟು ಪ್ರಾಮಾಣಿಕವಾಗಿ ಅಷ್ಟು ಇದರಲ್ಲಿ ಸೇವೆ ಮಾಡ್ತಾರೆ ಅವರು. ಆದ್ರೆ ಮುಂದೆ ಬರೋದಿಲ್ಲ, ಅವ್ರು ಹಿಂದೆ ಮಾಡ್ತಾರೆ. ಇದು ಕೃಷ್ಣನಿಗೆ. ಸೊ ಹಾಗೆ ಸೈಲೆಂಟ್ ವರ್ಕರ್ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅದನ್ನ ನಾವು ಆದರ ಭಾವನೆಗೆ ಬೆಳೆಸ್ಬೇಕು. ಬೆಳೆಸಿ ಹೇಗೋ ಪ್ರಭುಪಾದರು ಹೇಳ್ತಾರೆ, ಆ ಕೃಷ್ಣ ನೀವು ಒಂದ್ಸಲ ದರ್ಶನ ಪಡೆಯುವಾಗ ಕೃಷ್ಣ ನಿಮ್ಗೆ ಒಂದು ಸ್ಮೈಲ್ ಕೊಟ್ರೆ ಆಯ್ತು. ನಾವು ಸ್ಮೈಲ್ ಕೊಡ್ತೇವೆ, ಬೇರೆಯವ್ರ ಸ್ಮೈಲ್ ಅನ್ನು ಅಪೇಕ್ಷಿಸ್ತೇವೆ. ಆ ಕೃಷ್ಣ ನಾವ್ ಯಾರನ್ನು ಆರಾಧಿಸ್ತೇವೆ, ಪೂಜೆ ಮಾಡ್ತೇವೆ, ರಾಧಾ ಗೋವಿಂದ ಅವರು ಒಂದ್ ದಿವಸ ನಮ್ಮ ಒಂದು ಚಿಕ್ಕ ಅಳಿದ ಸೇವೆಗೆ ಅವರು ತೃಪ್ತಿ ಪಡೆದ್ಬಿಟ್ರೆ ಹೇಳಿದ್ರು ಶ್ರೀರಾಮಚಂದ್ರನು ಹನುಮಂತನಿಗೆ, ಆಂಜನೇಯನಿಗೆ, ಅವರು ಸೇವೆ ಮಾಡ್ಲಿ, ಅಳಿಲು ಸೇವೆ ನೀನು ಅಡಚಣೆ ಮಾಡ್ಬೇಡ, ನೀನು ಮಾಡ್ಲಿ. ಸೊ ಭಕ್ತರು ಅಡಚಣೆ ಮಾಡೋದಿಲ್ಲ. ಸೊ ಅಡಚಣೆ ಮಾಡೋದಿಲ್ಲ. ಪ್ರತಿಯೊಬ್ಬರು ಅವರವರ ಶಕ್ತಿಯಂತೆ ಅವ್ರ ಸೇವೆ ಮಾಡಕ್ಕೆ ಅವ್ರು ಪ್ರೋತ್ಸಾಹಿಸ್ತಾರೆ. ಅವ್ರೇನವರು ಬರೀಗ 5 ನಿಮಿಷದಿಂದ ಅವರು ನಮ್ಮನ್ನು ಅಯ್ಯೋ ಅವ್ರು ನಿಲ್ಲಿಸ್ಬಿಡ್ತಾರೆ, ನನ್ನನ್ನು ಗ್ರೋತ್ ಆಗೋದಿಲ್ಲ. ಇಲ್ಲ ಇಲ್ಲ, ಇದು ಭಕ್ತರಿಗೆ ಇಲ್ಲ ಆತರ. ಅವ್ರೇನೋ ಹೇಳಿದ್ರು ಒಳ್ಳೆ ಒಂದು ತಂದೆ ತಾಯಿರು ಒಂದ್ಸಲ ಬೈದಾಗೋ ಇದ್ ಮಾಡಿದಾಗ ಅದು ಒಳ್ಳೆಯ ಭಾವನೆಯಿಂದ ಮಾಡ್ತಾರೆ. ಸೊ ಹಾಗೆ ಹಿರಿಯ ಭಕ್ತರು, ಗುರುಗಳು ನಮ್ಗೆ ಏನಾದ್ರು ಅವ್ರು ಹೇಳಿದ್ರು ಕೂಡ ಅವ್ರು ನಮ್ಮ ಒಳ್ಳೇದಿಂದಾನೇ, ನಮ್ಮ ದೃಷ್ಟಿಯಿಂದ ಹೇಳ್ತಾರೆ ಅಷ್ಟೇ. ಸೊ ಹಾಗೆ ನಮ್ಮ ಅಳಿದ ಸೇವೆ, ನಾವು ಏನು ಸೇವೆನೋ ನಾವು ಭಗವಂತನ ಮಾಡಿ ಕೃಷ್ಣನ ತೃಪ್ತಿಪಡಿಸ್ಬೇಕು. ಶ್ರೀರಾಮಚಂದ್ರನು ಅಳಿದ ಸೇವೆಯನ್ನು ಸ್ವೀಕರಿಸ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.